कृष्ण चैतन्य प्रभुपाद की जय। हरे कृष्ण। ಎಸ್ ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಭಗವದ್ಗೀತೆ ಅಧ್ಯಾಯ 15 ಪುರುಷೋತ್ತಮ ಯೋಗ. ಈಗ ಹೇಗೆಂದ್ರೆ ಇದಕ್ಕೊಂದು ಸಣ್ಣ ಉದಾಹರಣೆಯಿಂದ ಸ್ಟಾರ್ಟ್ ಮಾಡ್ತೇನೆ. ಪ್ರಭುಪಾದ 1965 ತನಕ ಭಾರತದಲ್ಲಿ ತುಂಬಾ ಪ್ರಯತ್ನ ಪಟ್ಟರು. ಎಲ್ಲ ಮನೆ ಮನೆಗೆ ಹೋಗ್ತಾ ಇದ್ರು. ಆಗ ಮಿನಿಮಮ್ 4 ಮಕ್ಕಳಂತೆ. ಮ್ಯಾಕ್ಸಿಮಮ್ ಎಷ್ಟು ಕೂಡ ಇತ್ತು ಅಂದ್ರೆ 10, 12 ಆ ರೀತಿ ಎಲ್ಲ ಮಕ್ಕಳಿದ್ರು. ಈಗ ಕಡಿಮೆ ಆಗಿದೆ, ಕಲಿಯುಗ ಅಡ್ವಾನ್ಸ್ಮೆಂಟ್. ಹಾಗೆ ಪ್ರಭುಪಾದ ಮನೆ ಮನೆಗೆ ಹೋಗಿ ನಿಮ್ಮದು ಒಂದು ಮಗುವನ್ನು ಕೊಡಿ, ನಾನು ಅವನನ್ನು ಕೃಷ್ಣ ಪ್ರಜ್ಞೆ ಮಾಡ್ತೇನೆ. ಯಾರು ಕೊಡ್ಲಿಲ್ಲ, ಮುಂದೆ ಬರಲಿಲ್ಲ. ಮತ್ತೆ ಪ್ರಭುಪಾದ ಗುರು ಹೇಳಿದ್ದಾರೆ, ಎಂತ, ನೀನು ಕೃಷ್ಣ ಪ್ರಜ್ಞೆಯನ್ನು ಪಾಶ್ಚಾತ್ಯ ದೇಶಕ್ಕೆ ಪ್ರಚಾರ ಮಾಡ್ಬೇಕಂತ. ಮತ್ತೆ ಎಂತ ಆಯ್ತು, ಮತ್ತೆ ಎಸ್ ಪ್ರಭುಪಾದ್ 1965 ಪ್ರಭುಪಾದಿಗೆ ಈ ರಾಧಾ ದಾಮೋದರ ಟೆಂಪಲ್ ಪ್ರಭುಪಾದ್ ಅಲ್ಲಿ ಇದ್ದದ್ದು. ಹಾಗೆ ಅಲ್ಲಿ ಬರಿತಾ ಇದ್ರು, ಈ ಭಾಗವತಂ ಬರಿತಾ ಇರುವಾಗ ಅಲ್ಲಿ ಫಸ್ಟ್ಗೆ ಅವರ ಗುರು ಮಹಾರಾಜ್ ಅಂದ್ರೆ ಶ್ರೀಲ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಮಹಾರಾಜ್ ಅವರು ಹೇಳಿದ್ರು, ಎಸ್ ಇನ್ನು ಹೋಗ್ಬೋದಂತ. ಅವರಿಗೆ ಇಂಡಿಕೇಶನ್ ಸಿಕ್ತು, ಇನ್ನು ಪಾಶ್ಚಾತ್ಯ ದೇಶಕ್ಕೆ ಹೋಗ್ಬೋದಂತ. ಮತ್ತೆ ನೆಕ್ಸ್ಟ್ ಅದೇ ಅವರು ಇರುವಂತಹ ಕಿಚನ್ ವಿಂಡೋದ ಆಚೆಡೆ ಇರುವಂತದ್ದು ಜೀವ ಗೋಸ್ವಾಮಿ ಮತ್ತೆ ರೂಪ ಗೋಸ್ವಾಮಿ ಸಮಾಧಿ. ಆ ದೇವಸ್ಥಾನ ಬಿಲ್ಟ್ ಮಾಡಿದ್ದು ಜೀವ ಗೋಸ್ವಾಮಿ. ಹಾಗೆ ಅಲ್ಲಿ ಸಮಾಧಿ ಕೂಡ ಉಂಟು, ತುಂಬಾ ಎಲ್ಲ ಸಮಾಧಿ ಉಂಟು, ಎಲ್ಲ ಆಚಾರ್ಯರ ಸಮಾಧಿ ಉಂಟು. ಹಾಗೆಲ್ಲ ಅದು ಪ್ರಭು ಎಂತಂದ್ರೆ ಇಸ್ಕಾನ್ ಅವರಿಗೆ ಈ ರಾಧಾ ದಾಮೋದರ ಟೆಂಪಲ್ ಬೃಂದಾವನದಲ್ಲಿ ಇರುವಂತದ್ದು ಅದು ಬ್ರಹ್ಮಾಂಡದ ಮೇನ್ ಸ್ಪಾಟ್. ಅದು ಯಾಕೆಂದ್ರೆ ಪ್ರಭುಪಾದ್ ಅವರ ಮೂವ್ಮೆಂಟ್ ಸ್ಟಾರ್ಟ್ ಆದ ಅಲ್ಲಿಂದ, ಅವ್ರಿಗೆ ಇನ್ಸ್ಪಿರೇಷನ್ ಸಿಕ್ಕಿತ್ತು. ಮತ್ತೆ ಇನ್ನೊಂದು ವಿಷಯ ಅಂತ ಅಂದ್ರೆ ಈ ರೂಪ ಗೋಸ್ವಾಮಿ ಸಮಾಧಿ ಮತ್ತೆ ಜೀವ ಗೋಸ್ವಾಮಿ ಸಮಾಧಿ ಇಬ್ಬರು ಕೂಡ ಸ್ಕಾಲರ್. ಹಾಗಾಗಿ ಅಲ್ಲಿ ಇರುವಂತದ್ದು, ಹಾಗಾಗಿ ಅದು ತುಂಬಾ ಮುಖ್ಯ ಜಾಗ. ಹಾಗೆ ಇಬ್ಬರು ಕೂಡ ಬರ್ತಾರೆ. ಪ್ರಭುಪಾದ್ ಹೇಳ್ತಾರೆ, ಒನ್ ಈಸ್ ಟಾಲರ್, ನದರ್ ಈಸ್ ಶಾರ್ಟರ್ ಅಂದ್ರೆ ಜೀವ ಗೋಸ್ವಾಮಿ ಇದು ಶಾರ್ಟರ್, ಅಂಡ್ ಬೋತ್ ದೇರ್ ಐಸ್ ವೇರ್ ಲೈಕ್ ಲೋಟಸ್ ಪೆಟಲ್ಸ್ ಅಂಡ್ ದೇ ಆರ್ ಗಿವನ್ ಇಂಡಿಕೇಶನ್. ಅವರು ಇಂಡಿಕೇಶನ್ ಕೊಡ್ತಾರೆ, ಎಸ್ ನೌ ಯು ಕ್ಯಾನ್ ಗೋ. ಫಸ್ಟ್ಗೆ ಅವರ ಗುರುವಿನ ಇಂಡಿಕೇಶನ್ ಸಿಕ್ತು. ಮತ್ತೆ ರೂಪ ಗೋಸ್ವಾಮಿ ಜೀವ ಗೋಸ್ವಾಮಿ ಹೇಳ್ತಾರೆ, ಎಸ್ ನೀನು ಪಾಶ್ಚಾತ್ಯಕ್ಕೆ ಹೋಗ್ಬೋದು. ಮತ್ತೆ ಪ್ರಭುಪಾದ್ ಸ್ಟಾರ್ಟ್ ಮಾಡಿದ್ರು. ಪ್ರಭುಪಾದ್ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ತುಂಬಾ ಸ್ಟ್ರಗಲ್ ಮಾಡ್ತಾರೆ, ಯಾರು ಮುಂದೆ ಬರುವುದಿಲ್ಲ. ಮತ್ತೆ ಪ್ರಭುಪಾದ್ ಅಮೆರಿಕಕ್ಕೆ ಹೋಗ್ತಾರೆ. ಹೋಗಿ ಪ್ರಭುಪಾದ್ ಸಕ್ಸಸ್ ಆಗ್ತದೆ. ಅದೇ ಶುದ್ಧ ಭಕ್ತಿ ಯಾವುದು ಸಕ್ಸಸ್, ಆದ್ರೆ ನಮ್ಮ ಪ್ರಕಾರ ಸಕ್ಸಸ್ ಅಂದ್ರೆ ಅದು ಬೇರೆ, ಅದು ಆಗ್ತದೆ ಅವರಿಗೆ. ಅದು ಆದ ಮೇಲೆ ಪ್ರಭುಪಾದ್ 500 ಮಂದಿ ಅಮೆರಿಕನ್ಸ್ ಇಟ್ಕೊಂಡು ಫಸ್ಟ್ಗೆ ಇಂದಿರಾ ಗಾಂಧಿ ಹತ್ರ ಅದಕ್ಕೆ ಪರ್ಮಿಷನ್ ಕೇಳ್ತಾರೆ. 8 ವಿಷಯ ಕೇಳ್ತಾರೆ, ಅದರಲ್ಲಿ ಒಂದು ಮಾತ್ರ ಅವಳು ಸ್ಯಾಂಕ್ಷನ್ ಮಾಡೋದು, ಅಂದ್ರೆ ಇವರಿಗೆ ವೀಸಾ ಕೊಡ್ತಾಳೆ 500 ಮಂದಿಗೆ. ಉಳಿದ ಅವಳು ಆ ಟೈಮಲ್ಲಿ ಅಂತಂದ್ರೆ ವಾರ್ ಆಗ್ತಾ ಇರ್ತದೆ, ಇಂಡಿಯಾ ಪಾಕಿಸ್ತಾನ ಯಾವುದು ವಾರ್, ಹಾಗಾಗಿ ಫುಲ್ ಟೆನ್ಷನ್ ಅಲ್ಲಿ ಇರ್ತಾಳೆ. ಆದ್ರೆ ಇದಕ್ಕೊಂದು ಸ್ಯಾಂಕ್ಷನ್ ಮಾಡ್ತಾಳೆ. ಮತ್ತೆ ಇವರು 500 ಡ್ಯೂಟೀಸ್ ಅನ್ನು ಇಟ್ಕೊಂಡು ಬಾಂಬೆಗೆ ಬರ್ತಾರೆ. ಬಾಂಬೆಯಲ್ಲಿ ನಾನು ಇದು ಯಾಕೆ ಹೇಳ್ತಾ ಇದ್ದೆ ಅಂದ್ರೆ ಇಲ್ಲೇ ರಿಲೇಟೆಡ್ ತುಂಬಾ ಮಂದಿ ಭಾರತದ ಎಲ್ಲ ಸೋಕಾಲ್ಡ್ ಆಧ್ಯಾತ್ಮಿಕ ಸಂಸ್ಥೆಯವರು ಎಲ್ಲರೂ ಬಂದ್ರು. ಅಲ್ಲಿಗೆ ಬಂದು ಅಲ್ಲಿ ಖಾಲಿ 500 ಮಂದಿ ಪುರುಷರು ಮಾತ್ರ ಅಲ್ಲ, ಅದರಲ್ಲಿ ಮಹಿಳೆಯರು ಕೂಡ ಇದ್ರು, ಸ್ತ್ರೀಯರು ಕೂಡ ಇದ್ರು, ಕರ್ಕೊಂಡು ಬಂದ್ರು. ಅವರು ಚಾಲೆಂಜ್ ಮಾಡಿದ್ರು ಪ್ರಭುಪಾದ ಹತ್ರ, ನೀವು ಹೆಂಗಸರಿಗೆ ಹೇಗೆ ಈ ಕೃಷ್ಣ ಪ್ರಜ್ಞೆ ಕೊಟ್ರಿ? ಹೆಚ್ಚಿನ ಸಂಸ್ಥೆ ಎಲ್ಲ ಇದೆ ಅಂದ್ರೆ ಪುರುಷ ಸ್ತ್ರೀ. ಪ್ರಭುಪಾದ ಹೇಳಿದ್ದು ಪುರುಷ ಸ್ತ್ರೀ ಇದು ದೇಹದ ಭಾವನೆ. ಅದಕ್ಕೆ ನಾನು ಹೇಳಿದೆ ಇದು ಕಥೆಯನ್ನು ಯಾಕೆ ರಿಲೇಟ್ ಮಾಡಿದೆ ಅಂದ್ರೆ ಇದಕ್ಕೋಸ್ಕರ. ಇಲ್ಲಿ ಪುರುಷೋತ್ತಮ ಯೋಗ, ಪುರುಷ ಉತ್ತಮ ಪುರುಷ. ಪ್ರಭುಪಾದ ಹೇಳಿದ್ರು ಅವರಿಗೆ, ನಾನು ಭಾರತೀಯ, ನಿಮ್ಮ ತಲೆಯಲ್ಲಿ അതുಂಟು, ಇವರು ಪಾಶ್ಚಾತ್ಯ ದೇಶದವರು ಅಮೆರಿಕನ್ಸ್, ಇದು ಕೂಡ ದೇಹದ ಭಾವನೆ. ನೀವು ಹೇಳ್ತೀರಿ ಅಂತ ಸ್ತ್ರೀಯರಿಗೆ ಕೃಷ್ಣ ಪ್ರಜ್ಞೆ ಕೊಡಬಾರ್ದು, ಇದು ಕೂಡ ದೇಹದ ಭಾವನೆ. ಪ್ರಭುಪಾದ ಹೇಳಿ
ನಾನು ವೈಟ್, ನಾನು ಬ್ಲ್ಯಾಕ್, ನಾನು ಉದ್ದದವ, ನಾನು ಕುದ್ಯದವ, ನಾನು ಅಮೇರಿಕನ್, ನಾನು ಭಾರತೀಯ, ನಾನು ಸ್ತ್ರೀ, ನಾನು ಪುರುಷ. ಇದೆಲ್ಲ ದೇಹದ ಭಾವನೆ. ಪ್ರಭುಪಾದ ಹೇಳ್ತಾರೆ ಆತ್ಮಕ್ಕಿದು ಯಾವುದಿಲ್ಲ. ಹಾಗಾಗಿ ಪುರುಷ ಅಂದ್ರೆ ಎಂಜಾಯರ್. ಪ್ರಭುಪಾದ ಹೇಳ್ತಾರೆ ಪುರುಷ ಅಂದ್ರೆ ಎಂತ ಮೀನಿಂಗ್? ಎಂಜಾಯರ್. ನಾವು ಎಂಜಾಯರ್ ಅಲ್ಲ, ಪುರುಷ ಕೃಷ್ಣ, ನಾವು ಪ್ರಕೃತಿ. ನಾವು ಕೃಷ್ಣನ ಎಂಜಾಯ್ಮೆಂಟ್ ಅಲ್ಲಿ ಭಾಗಿಯಾಗಬೇಕು. ಪ್ರಭುಪಾದ ಡೈರೆಕ್ಟ್ ಹೇಳಿದ್ರು ದೇಹದ ಭಾವನೆಯಲ್ಲಿ ನೀನು ಪುರುಷ, ಆದ್ರೆ ಆತ್ಮದ ಭಾವನೆ ಬರುವಾಗ ಪುರುಷ ಒಬ್ಬನೇ. ಎಸ್, ಈಗ ಪುರುಷೋತ್ತಮ ಯೋಗ, ಪುರುಷ ಉತ್ತಮ ಪುರುಷ, ಪುರುಷ ಉತ್ತಮ, ಉತ್ತಮ ಪುರುಷ, ಕೃಷ್ಣ ಉತ್ತಮ ಪುರುಷ. ಪ್ರಭುಪಾದ ಹೇಳುವಂಥದ್ದು 3 ಪುರುಷರಿದ್ದಾರೆ: ಉತ್ತಮ ಪುರುಷ, ಮಧ್ಯಮ ಪುರುಷ, ಅಧಮ ಪುರುಷ. ಈಗ ಉತ್ತಮ ಪುರುಷ ಯಾರು? ಕೃಷ್ಣ. ಪುರುಷೋತ್ತಮ ಉತ್ತಮ ಪುರುಷ. ಮಧ್ಯಮ ಪುರುಷ ಯಾರು? ಮಧ್ಯಮ ಪುರುಷ ನಮ್ಮ ಹೃದಯದಲ್ಲಿ ಇರುವಂತದ್ದು ಕ್ಷೀರೋದಕಶಾಹಿ ವಿಷ್ಣು, ಪರಮಾತ್ಮನಾಗಿದ್ದಾನೆ. ಅವಂದ್ರೆ ವಯಾ ಮೀಡಿಯಾ, ನಮ್ಮನ್ನು ಮತ್ತೆ ಕೃಷ್ಣನ ಕನೆಕ್ಟ್ ಮಾಡುವ ಅಂದ್ರೆ ಮಿಡಲ್ ಮ್ಯಾನ್. ನಮಗೆ ಕನೆಕ್ಟ್ ಆಗುವಂಥದ್ದು ಪರಮಾತ್ಮನಿಂದ. ಯಾಕೆಂದ್ರೆ ಈ 3, ಈ ಕಾರಣೋದಕಶಾಹಿ ವಿಷ್ಣು, ಗರ್ಭೋದಕಶಾಹಿ ವಿಷ್ಣು, ಕ್ಷೀರೋದಕಶಾಹಿ ವಿಷ್ಣು, ಅವರಿಗೆ ಈ ಭೌತಿಕ ಲೋಕದ ಜವಾಬ್ದಾರಿ ಕೊಟ್ಟಿದ್ದಾನೆ ಕೃಷ್ಣ. ಪ್ರಭುಪಾದ ಮೆಟೀರಿಯಲ್ ವರ್ಲ್ಡ್ ಮೀನ್ಸ್ ವಿಷ್ಣು, ಸ್ಪಿರಿಚುವಲ್ ವರ್ಲ್ಡ್ ಮೀನ್ಸ್ ನಾರಾಯಣ. ಹಾಗಾಗಿ ಅದರಲ್ಲಿ ಈ ಕ್ಷೀರೋದಕಶಾಹಿ ವಿಷ್ಣು ಎಲ್ಲ ಜೀವಿಗಳಲ್ಲಿ ಪರಮಾತ್ಮವಾಗಿ ಇರುವಂತದ್ದು. ಹಾಗಾಗಿ ಅವ ಮಧ್ಯಮ ಪುರುಷ. ಮತ್ತೆ ಅಧಮ ಪುರುಷರು ಯಾರು? ಅಧಮ ಪುರುಷರು ನಾವು. ಪ್ರಭುಪಾದ ಹೇಳ್ತಾರೆ ಯಾಕೆ ನಾವು ಟೋಟಲ್ ಡಿಪೆಂಡೆಂಟ್. ಈಗ ಸೂರ್ಯ, ಪ್ರಭುಪಾದ ಹೇಳ್ತಾರೆ ಇವತ್ತು ಕಿರಣ ಸ್ಟಾಪ್ ಮಾಡಿದ್ರೆ ನಾವು ಕತ್ತಲ್ಲಿ ಇರಬೇಕು. ನಾವು ಹೇಳ್ತೇವೆ ಐ ಕ್ಯಾನ್ ಸಿ ದ್ಯಾಟ್, ಐ ಕ್ಯಾನ್ ಸಿ ದಿಸ್. ಪ್ರಭುಪಾದ ವಾಟ್ ಯು ಕ್ಯಾನ್ ಸಿ ಫ್ರಮ್ ಯುವರ್ ಟೈನಿ ಐಸ್? ನಿನ್ನ ಸಣ್ಣ ಇದು ಕಣ್ಣಿಂದ ಎಷ್ಟು ನೋಡ್ಬೋದು ನಿನ್ಗೆ? ಸೂರ್ಯ ಕಿರಣ ಸ್ಟಾಪ್ ಮಾಡಿ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ವಾಯು ಗಾಳಿ ಸ್ಟಾಪ್ ಮಾಡಿದ್ರೆ ಏನು ಸತ್ತು ಹೋಗ್ತೀಯ. ಹಾಗೆ ನಾವು ಟೋಟಲ್ ಡಿಪೆಂಡೆಂಟ್. ಅಂದ್ರೆ ನೀರು ಕುಡಿಯೋದು ನಮ್ಗೆ ಜೀವಿಸಲಿಕ್ಕೆ ಆಗುದಿಲ್ಲ, ಅದಕ್ಕೆ ನಮ್ಗೆ ಇಂದ್ರ ಮಳೆ ಸುರಿಸಬೇಕು, ಗಾಳಿಗೆ ವಾಯು ಗಾಳಿ ಕೊಡ್ಬೇಕು, ಸೂರ್ಯಚಂದ್ರ ನಮಗೆ ಕಿರಣ ಕೊಡ್ಬೇಕು. ಟೋಟಲ್ ನಾವು ಡಿಪೆಂಡೆಂಟ್. ಅದು ಕೂಡ ಯಾರು? ಇವರೆಲ್ಲ ದೇವತೆಗಳು. ಇವರು ಯಾರಿಗೆ ರಿಪೋರ್ಟ್ ಮಾಡೋದು? ಕೃಷ್ಣನಿಗೆ. ದೇವತೆಗಳು ಕ್ಷೀರೋದಕಶಾಹಿ ವಿಷ್ಣುಗೆ ರಿಪೋರ್ಟ್ ಮಾಡುವಂಥದ್ದು, ಕ್ಷೀರೋದಕಶಾಹಿ ವಿಷ್ಣು ಕೃಷ್ಣನಿಗೆ ರಿಪೋರ್ಟ್ ಮಾಡುವಂಥದ್ದು. ಈ ರೀತಿ ಅಂದ್ರೆ ಅಲ್ಲಿ ಅಥಾರಿಟಿ ಉಂಟು. ಒಟ್ಟು ಅಂತ ಹೇಳೋದಂದ್ರೆ ಡೈರೆಕ್ಟ್ ನಮ್ಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಹೇಗಂದ್ರೆ ಥ್ರೂ ಹೋಗ್ಬೇಕು ನಾವು. ಹೇಗೆ ನಮ್ಗೆ ಈಗ ಒಂದು ವಿಧಾನಸೌಧದಲ್ಲಿ ಕೆಲಸ ಆಗ್ಬೇಕು, ನಾವು ಡೈರೆಕ್ಟ್ ಹೋಗ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ನಾವು ಥ್ರೂ ಹೋಗ್ಬೇಕು. ಅದೇ ರೀತಿ ಇಲ್ಲಿ ಕೂಡ ಹಾಗೆ, ನಾವು ಡೈರೆಕ್ಟ್ ಹೋಗ್ಲಿಕ್ಕೆ ಆಗುದಿಲ್ಲ, ನಾವು ಗುರುವಿನ ಮೂಲಕ ಹೋಗುವಂಥದ್ದು. ನಮಗೆ ಕೂಡ ಹಾಗೆ. ನಾವೆಂತಂದ್ರೆ ಗುರುವಿನ ಮೂಲಕ ಹೋಗುದು, ಡೈರೆಕ್ಟ್ ಹೋಗ್ಲಿಕ್ಕೆ ಆಗುದಿಲ್ಲ. ಹೇಗಂದ್ರೆ ನಾನೀಗ ಕುಕಿಂಗ್ ಮಾಡ್ತೇನೆ, ದೇವಸ್ಥಾನದಲ್ಲಿ ಕುಕಿಂಗ್ ಮಾಡ್ತೇನೆ. ಕುಕಿಂಗ್ ಮಾಡುವಾಗ ಎಂತ ಮೂಡು? ಕುಕಿಂಗ್ ಮಾಡ್ಲಿಕ್ಕೆ ನನ್ಗೆ ರೈಟ್ಸ್ ಇಲ್ಲ. ಕುಕಿಂಗ್ ಮಾಡುವಂಥದ್ದು ರಾಧಾರಾಣಿ, ಕೃಷ್ಣನಿಗೆ. ಅವಳ ಎಂತ ಹೇಳುವಂಥದ್ದು ಪೋಸ್ಟ್ ಹೋಗುದಿಲ್ಲ ಅವಳಿಗೆ ಮಾಡ್ಲಿಕ್ಕೆ. ಆದ್ರೆ ನಾವಲ್ಲಿ ಯಾವ ಮೂಡಲ್ಲಿ ಹೋಗುವಂಥದ್ದು? ಪ್ರಭುಪಾದಿಗೆ ಎಂತ ಮಾಡಿದಾನೆ ಕೃಷ್ಣ? ಕನ್ಸೆಷನ್ ಕೊಟ್ಟಿದ್ದಾನೆ. ಹಾಗಾಗಿ ನಾವು ಪ್ರಭುಪಾದ ಹೇಳ್ಬೇಕು, ಪ್ರಭುಪಾದ್ ನನಗೆ ಕುಕಿಂಗ್ ಮಾಡ್ಲಿಕ್ಕೆ ಗೊತ್ತಿಲ್ಲ, ನಿಮ್ಮ ಪರವಾಗಿ ನಾನು ಕುಕಿಂಗ್ ಮಾಡ್ತಾ ಇದ್ದೇನೆ, ಇದನ್ನು ನೀವು ರಾಧಾರಾಣಿಗೆ ಕೊಡಿ ಅಂತ. ಮತ್ತೆ ರಾಧಾರಾಣಿ ಕೊಡುವಂಥದ್ದು ಕೃಷ್ಣನಿಗೆ. ನಮ್ಗೆ ಕೊಡ್ಲಿಕ್ಕೆ ಆಗುತ್ತೆ ಡೈರೆಕ್ಟ್ ರಾಧಾರಾಣಿಗೆ. ನಾನಿವತ್ತು ರಾಧಾರಾಣಿ ಕುಕಿಂಗ್ ಮಾಡಿದೆ. ಎಂತ ಕುಕಿಂಗ್ ಮಾಡ್ತೀನಿ ನೀನು ಕ್ವಾಲಿಫೈಡ್ ಅಲ್ಲ ಕುಕಿಂಗ್ಗೆ, ರಾಧಾರಾಣಿ ಮಾಡುವಷ್ಟು. ನೀನಿಗೆ ಅಂದ್ರೆ ಪ್ರಭುಪಾದಿಗೆ ಕೊಡುವಂಥದ್ದು, ಪ್ರಭುಪಾದ್ ಮತ್ತೆ ಕೊಡುವಂಥದ್ದು ರಾಧಾರಾಣಿಗೆ, ರಾಧಾರಾಣಿ ಮತ್ತೆ ಕೃಷ್ಣನಿಗೆ ಕೊಡುವಂಥದ್ದು. ಈ ರೀತಿ ಹಾಗೆ ಥ್ರೂ ಹೋಗ್ಬೇಕು ನಾವು, ಡೈರೆಕ್ಟ್ ಅಲ್ಲ. ಅದು ಅಹಂಕಾರ ವಿಮುಢಾತ್ಮ ಕರ್ತಾಂ ಇತಿ ಮನ್ಯತೆ. ಹಾಗೆ ಅಹಂಕಾರ ಹೋಗ್ಬೇಕು, ಭಕ್ತಿ ಮಾಡ್ಬೇಕು, ಭಕ್ತಿಯಲ್ಲಿ ಬರ್ತದೆ. ಎಸ್, ಹಾಗೆ ನಾವು ಅಧಮ ಪುರುಷ. ಅಧಮ ಅಂದ್ರೆ ಲೋವೆಸ್ಟ್, ಕೀಳು. ಅಧಮ ಅಂದ್ರೆ ಕೀಳು. ನಾವು ಅಧಮ ಪುರುಷರು. ಕೃಷ್ಣ ಉತ್ತಮ ಪುರುಷ, ಪುರುಷೋತ್ತಮ. ಈಗ ಪುರುಷೋತ್ತಮದಲ್ಲಿ 3 ವಿಧ ಉಂಟು. ಪುರುಷೋತ್ತಮ ಅಂದ್ರೆ ನಾರಾಯಣ, ಮತ್ತೆ ಮರ್ಯಾದೆ ಪುರುಷೋತ್ತಮ ರಾಮ, ಕೃಷ್ಣ ಪೂರ್ಣ ಪುರುಷೋತ್ತಮ. ಕೃಷ್ಣ ಎಂತ? ಕೃಷ್ಣ ಪೂರ್ಣ ಪುರುಷೋತ್ತಮ. ಯಾಕೆ ಕೃಷ್ಣ ಪೂರ್ಣ ಪುರುಷೋತ್ತಮ? ಕೃಷ್ಣನ ಹತ್ರ ಈ 64 ಗುಣಗಳು ಪೂರ್ತಿ ಉಂಟು.
ಹಾಗಾಗಿ ಕೃಷ್ಣನ ಹೆಸರು ಪೂರ್ಣ ಪುರುಷೋತ್ತಮ. ಈ ಈಶೋಪನಿಷತ್ ಶ್ಲೋಕ ಕೂಡ ಉಂಟು. ಆ ಶ್ಲೋಕ ಹೇಳುವಂತ ಕೃಷ್ಣ ಕಂಪ್ಲೀಟ್, ಅದಕ್ಕೆ ಪೂರ್ಣ ಅಂದ್ರೆ ಕಂಪ್ಲೀಟ್. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಶಿಷ್ಯತೆ. ಅಂದ್ರೆ ಕೃಷ್ಣ ದೇವೋತ್ತಮ ಪುರುಷ, ಅವ ಪರ್ಫೆಕ್ಟ್ ಮತ್ತೆ ಕಂಪ್ಲೀಟ್. ಈ ಲೋಕ ಕೂಡ, ಈ ವಿಶ್ವ ವರ್ಲ್ಡ್ ಕೂಡ ಕಂಪ್ಲೀಟ್, ಕೃಷ್ಣ ಕೂಡ ಕಂಪ್ಲೀಟ್. ಹಾಗಾಗಿ ಕೃಷ್ಣನ ಹೆಸರು ಪೂರ್ಣ ಪುರುಷೋತ್ತಮ. ಪುರುಷೋತ್ತಮ, ಮರ್ಯಾದೆ ಪುರುಷೋತ್ತಮ, ಪೂರ್ಣ ಪುರುಷೋತ್ತಮ. ಕೃಷ್ಣ ಹತ್ರ ಈ 64 ಗುಣಗಳು ಉಂಟು. ಈ ಪುರುಷೋತ್ತಮ ಆಗ್ಲಿ ಮರ್ಯಾದೆ ಪುರುಷ, ಅವರ ಹತ್ರ 60 ಗುಣಗಳು ಇರುವಂತದ್ದು. ಕೃಷ್ಣ ಹತ್ರ 4 ಗುಣ ಜಾಸ್ತಿ ಉಂಟು. ಯಾವುದೆಲ್ಲ? ವೇಣು ಮಾಧುರ್ಯ, ರೂಪ ಮಾಧುರ್ಯ, ಭಕ್ತ ಮಾಧುರ್ಯ, ಮತ್ತೆ ವೇಣು ಮಾಧುರ್ಯ, ರೂಪ ಮಾಧುರ್ಯ, ಲೀಲ ಮಾಧುರ್ಯ. ಭಕ್ತ ಮಾಧುರ್ಯ, ಲೀಲ ಮಾಧುರ್ಯ, ಈ 4 ಗುಣಗಳು ಎಕ್ಸ್ಟ್ರಾ ಉಂಟು. ಆ ಕೃಷ್ಣನಿಗೆ ಪೂರ್ಣ ಪುರುಷೋತ್ತಮ ಅಂತ ಹೇಳುವಂಥದ್ದು. ಎಸ್, ಈಗ ನಾವು ಸ್ಟಾರ್ಟ್ ಮಾಡುವ. ಶ್ಲೋಕ 1. ಓಕೆ, ಸ್ಟಾರ್ಟ್ ಮಾಡೋ ಮುಂಚೆ ಈ ಅಧ್ಯಾಯದಲ್ಲಿ ಎಂತ ಉಂಟಂತ ಹೇಳ್ತೇನೆ. ನೋಡಿ, ಈಗ 1 ರಿಂದ 6 ಶ್ಲೋಕ ಈ ಭೌತಿಕ ಲೋಕದಿಂದ ಆಧ್ಯಾತ್ಮಿಕ ಲೋಕ ಹೇಗೆ ಹೋಗುವಂತದ್ದು? ಡಿಟ್ಯಾಚ್ಮೆಂಟ್ ಅಂದ್ರೆ ವೈರಾಗ್ಯ ಮತ್ತು ಶರಣಾಗತಿ, ಸರೆಂಡರ್. ನಮಗೆ ಡಿಟ್ಯಾಚ್ಮೆಂಟ್ ಇರಬೇಕು. ಡಿಟ್ಯಾಚ್ಮೆಂಟ್ ಹೇಗೆ ನಾವು ಮಾಡುವಂಥದ್ದು? ನಾವು ಸ್ವಲ್ಪ ಸ್ವಲ್ಪ ಈಗ ಮಾಡ್ತಾ ಹೋಗ್ಬೇಕು. ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ. ಈಗ ನನಗೆ 2010 ನನ್ನೊಬ್ಬ ಗೆಳೆಯ ಅವ ಹೇಳಿದ್ರು, ಎಂತ ಮಾರಿ ಈ ಕೃಷ್ಣ ಪ್ರಜ್ಞೆಗೆ ಈ ಪ್ರಾಯದಲ್ಲ ಸೇರಿ, ಈ ಪ್ರಾಯದಲ್ಲಿ ಜಾಲಿ ಮಾಡ್ಬೇಕು, 60 ನಂತರ ಸೇರ್ಬೇಕಂತ. ಈಗ ಅವನಿಗೆ 60 ಆಗ್ಲಿಲ್ಲ. ಅಲ್ಲಿ ಹೇಳುವಂಥದ್ದು ಜನರು ಎಂತ ಹೇಳ್ತಾರೆ, ಜನರಿಗೆ ಈ ದೇವರ ಬಗ್ಗೆ ಪ್ರಾಯ ಆದ್ಮೇಲೆ ಎಂತ ನಮ್ಗೆ ಬಲ ಇಲ್ಲ ಜೀವದಲ್ಲಿ, ಆಗ ನಾವು ಮಾಡ್ಬೇಕಂತ. ಅದು ಹೇಗೆ ಆಗ್ತದೆ? ಅದು ಹುಟ್ಟು ಗುಣ ಸುಟ್ಟರು ಹೋಗುದು. ಅಂದ್ರೆ ಈಗ ನಾವು ಬಗ್ಗದಿದ್ರೆ ಮತ್ತೆ ಬಗ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಮ್ಗೆ ಈಗ ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಹಾಗೆ ನಮ್ಗೆ ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಬೇಕಿದ್ರೆ ಇದು 1 ರಿಂದ 6 ಶ್ಲೋಕ ಅದನ್ನು ಹೇಳುವಂಥದ್ದು. ಫ್ರಮ್ ಮೆಟೀರಿಯಲ್ ವರ್ಲ್ಡ್ ಟು ಸ್ಪಿರಿಚುವಲ್ ವರ್ಲ್ಡ್. ಹೇಗೆ? ಬೈ ಡಿಟ್ಯಾಚ್ಮೆಂಟ್ ಅಂಡ್ ಸರೆಂಡರ್. ಈಗಲೇ ಪ್ರಾಕ್ಟೀಸ್ ಮಾಡ್ಬೇಕು ನಾವು. ಈಗ ಒಬ್ಬ ಅಥ್ಲೀಟ್ ತಂದೆ ಹಾಕ್ತಾರೆ, ಅವ ಪ್ರಾಕ್ಟೀಸ್ ಮಾಡ್ತಾನೆ, 3-4 ವರ್ಷ ಚಂದ ಪ್ರಾಕ್ಟೀಸ್ ಮಾಡ್ತಾನೆ. ಮತ್ತೆ ಅವ ಕಾಂಪಿಟೇಷನ್ ಸ್ವಲ್ಪ ಎಂತದ್ದು ಅವನಿಗೆ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಸಿಗ್ತದೆ. ಮತ್ತೆ ಆ ರೀತಿ ಪ್ರಾಕ್ಟೀಸ್ ಮಾಡಿ 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 ಈ ಸ್ಟೇಟ್ ಲೆವೆಲ್ಗೆ ಹೋಗ್ತಾನೆ, ಮತ್ತೆ ನ್ಯಾಷನಲ್ ಲೆವೆಲ್ಗೆ, ಈ ರೀತಿ ಹೋಗುವಂಥದ್ದು. ಹಾಗೆ ಪ್ರಾಕ್ಟೀಸ್ ಬೇಕು ನಮಗೆ, ಅದನ್ನು ಹೇಳುವಂಥದ್ದು. ಮತ್ತೆ 7 ರಿಂದ 11 ಟ್ರಾನ್ಸ್ಮೈಗ್ರೇಷನ್ ಆಫ್ ಲಿವಿಂಗ್ ಎಂಟಿಟೀಸ್. ಹೇಗೆ ಈ ಆತ್ಮದು ಸತ್ತ ಮೇಲೆ ಎಲ್ಲಿ ಹೋಗ್ತದೆ, ಅದನ್ನು ನಾವು ಹೇಗೆ ಅಂದ್ರೆ ನಮಗೆ ಕಾಣಲಿಕ್ಕೆ ಆಗುದಿಲ್ಲ, ಶುದ್ಧ ಭಕ್ತರಿಗೆ ಆಗ್ತದೆ ಹಾಗೆ. ಮತ್ತೆ 12 ರಿಂದ 15, ಯಾಕಂದ್ರೆ ಪ್ರಭುಪಾದ ಹೇಳಿದ್ದಾರೆ. ಪ್ರಭುಪಾದ ಒಮ್ಮೆ 70s ಅಲ್ಲಿ ಹೇಳುವಂಥದ್ದು. ಪ್ರಭುಪಾದ ಹೇಳಿದ್ದು, ಪ್ರಭುಪಾದ ಇಂಗ್ಲೆಂಡ್ ಅಲ್ಲಿ ಇದ್ರು. ಆಗ ಪ್ರಭುಪಾದ ಹೇಳಿದ್ರು, ಪ್ರೀವಿಯಸ್ ಲೈಫ್ ಹಿ ವಾಸ್ ಅ ಪ್ರೈಮ್ ಮಿನಿಸ್ಟರ್, ನೌ ಈಸ್ ಅ ಡಾಗ್ ಇನ್ ಇಂಗ್ಲೆಂಡ್. ಪ್ರಭುಪಾದ ಹೇಳಿದ್ದಾರೆ. ಹಾಗಾಗಿ ಶುದ್ಧ ಭಕ್ತರಿಗೆ ಕಾಣ್ತದೆ, ನಮ್ಗೆ ಕಾಣುವುದಿಲ್ಲ. ಅಂದ್ರೆ ಶುದ್ಧ ಭಕ್ತರು ನೋಡುವಂಥದ್ದು ಆತ್ಮ. ಹೇಗಂದ್ರೆ ಪ್ರಭುಪಾದನ್ನು ಪ್ರಭು ಕುಕಿಂಗ್ ಎಲ್ಲ ಮಾಡ್ಲಿಕ್ಕೆ ಇದ್ದದ್ದು ಯಾರು? ಈ ಗೋವಿಂದ ದೇವಿದಾಸಿ, ಮಾಲತಿ ದೇವಿದಾಸಿ, ಇವರೆಲ್ಲ ಪ್ರಭುಪಾದಿಗೆ ಅಸಿಸ್ಟ್ ಮಾಡ್ತಾ ಇದ್ರು. ತುಂಬಾ ಕ್ಲೋಸ್ ಇದ್ರು, ಯಮುನಾ ದೇವಿದಾಸಿ ಇವರೆಲ್ಲ. ಹಾಗೆ ಪ್ರಭುಪಾದಿಗೆ ಸೇವೆ ಮಾಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ಪ್ರಭುಪಾದ ನೋಡುವಾಗ ಆತ್ಮವನ್ನು ನೋಡ್ತಾ ಇದ್ರಂತೆ. ಈ ಹ್ಯಾಡ್ ನೋ ಡಿಸ್ಕ್ರಿಮಿನೇಷನ್ ಬಿಟ್ವೀನ್ ಬಾಯ್ಸ್ ಅಂಡ್ ಗರ್ಲ್ಸ್. ನೋಡಿ, ಅವರಿಗೆಲ್ಲ ಆ ಟೈಮಲ್ಲಿ 20 ವರ್ಷ, ಪ್ರಭುಪಾದಿಗೆ 80 ವರ್ಷ. ಆದ್ರೆ ಪ್ರಭುಪಾದ ನೋಡುವಾಗ ಆತ್ಮ ನೋಡ್ತಾ ಇದ್ರು. ಇದು ನಮಗೆ ಫಸ್ಟ್ ಆಫ್ ಆಲ್ ನಮ್ಗೆ ಆತ್ಮದ ಬಗ್ಗೆ ಗೊತ್ತಿಲ್ಲ. ನಮ್ಮ ಹೇಗೆ ನಾವು ದೇಹದ ಬಗ್ಗೆ ನೋಡುವಂಥದ್ದು. ಹಾಗಾಗಿ ನಮ್ಗೆ ಇದೆಲ್ಲ ಬರುವಂಥದ್ದು. ಅದು ಹೇಗೆ, ಇದು ಅವರು ಯಾಕೆ ಸಮಸ್ಯೆಯಲ್ಲಿದ್ದಾರೆ, ಇದು ಯಾಕೆ ಆಗ್ತಾ ಉಂಟು, ಇದು ಯಾಕೆ ಆಗ್ತಾ ಉಂಟು. ಆತ್ಮದ ಲೆವೆಲ್ ನೋಡುವಾಗ ನಮ್ಗೆ ಎಲ್ಲವೂ ಕೃಷ್ಣಟೈಸ್, ಅಂದ್ರೆ ಎಲ್ಲವೂ ಕೃಷ್ಣಂದು ಹಾಗೆ ನಮ್ಗೆ ಕಾಣ್ತದೆ. ಈಗ ನಮಗೆ ಕಾಣ್ತಾ ಇಲ್ಲ ಅದು. ಯಾಕೆ ಅಂದ್ರೆ ದೇಹದ ಭಾವನೆಯಲ್ಲಿ ಇದ್ದೇವೆ. ದೇಹದ ಭಾವನೆಯಲ್ಲಿ ನಮ್ಗೆ ಕೃಷ್ಣ ರಿಲೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಆತ್ಮದ ಭಾವನೆಗೆ ಬರುವಾಗ ಆಗ್ತದೆ. ಹಾಗಾಗಿ 7 ರಿಂದ 12 ಅದನ್ನು ಹೇಳುವಂಥದ್ದು. ಮತ್ತೆ 12 ರಿಂದ 15
ಕೃಷ್ಣನನ್ನು ನಾವು ಅಪ್ರಿಷಿಯೇಟ್ ಮಾಡ್ಬೇಕು. ಹೇಗೆ? ಅಪ್ರಿಷಿಯೇಟಿಂಗ್ ಕೃಷ್ಣಸ್ ಪೊಸಿಷನ್ ಆಸ್ ಅವರ್ ಮೇಂಟೈನ್ ಇನ್ ದಿಸ್ ವರ್ಲ್ಡ್. ನಮ್ಮನ್ನು ಮೇಂಟೈನ್ ಮಾಡೋದು ಯಾರು? ಈಗ ನಾವು ಹೇಳ್ತೇವೆ, ನನ್ನನ್ನು ಗಂಡ ಮೇಂಟೈನ್ ಮಾಡೋದು, ನನ್ನನ್ನು ನನ್ನ ತಂದೆ ಮೇಂಟೈನ್ ಮಾಡೋದು, ಅವರು ಮೇಂಟೈನ್ ಮಾಡೋದು, ಇವರು. ಕೆಲವೊಮ್ಮೆ ನಾನೇ ಮೇಂಟೈನ್ ಮಾಡೋದು, ನಾನೇ ಎಲ್ಲ ತರುವಂಥದ್ದು. ಇಲ್ಲ ಸರ್, ಮೇಂಟೈನ್ ಮಾಡುವಂಥ ಕೃಷ್ಣ. ಭಕ್ತನಿಗೆ ಇದು ಅಚಲ ವಿಶ್ವಾಸ ಉಂಟು, ಸ್ಟ್ರಾಂಗ್ ಫೇತ್ ಉಂಟು, ಸ್ಟ್ರಾಂಗ್. ಎಸ್, ಕೃಷ್ಣ ಮೇಂಟೈನ್ ಮಾಡೋದು ಅಂತ. ಅದಕ್ಕೆ ಅವ ಎಂತ ಮಾಡ್ತಾನೆ? ಎಲ್ಲವನ್ನು ಕೃಷ್ಣನಿಗೆ ಕೊಡ್ತಾನೆ. ಈಗ ಹೇಗಂದ್ರೆ, ಇದಕ್ಕೊಂದು ಉದಾಹರಣೆ ಕೊಡ್ತೇನೆ. ಬ್ರಾಹ್ಮಣ, ಒಬ್ಬ ಬ್ರಾಹ್ಮಣನಿಗೆ 1 ಲಕ್ಷ ಸಿಗ್ತದೆ. ಅವ ಇಮಿಡಿಯೇಟ್ ಅವತ್ತೇ ಕೃಷ್ಣ ಖರ್ಚು ಮಾಡ್ತಾನೆ. ಜನರಲ್ಲಿ ಕೇಳ್ತಾರೆ, ನಿನ್ನೆಂತ ಮಾರೆ, ನಾಳೆ ನಿಮ್ಗೆ ಯೋಚನೆ ಇಲ್ವಾ? ಎಲ್ಲ ಖರ್ಚು ಮಾಡಿದೀವಿ ಇವತ್ತು. ಅದಕ್ಕೆ ಬ್ರಾಹ್ಮಣ ಹೇಳ್ತಾನೆ, ನಾಳೆ ಕೃಷ್ಣ ಇದ್ದಾನೆ. ಇದು ಸ್ಟ್ರಾಂಗ್ ಫೇತ್, ಇದು ಸ್ಟ್ರಾಂಗ್ ಫೇತ್. ಹಾಗಾಗಿ ನಾಳೆ ಯೋಚನೆ ಮಾಡ್ಲಿಕ್ಕೆ ಬ್ರಾಹ್ಮಣ ಅಂತ ಪ್ರಪೋಸ್ ಹೇಳ್ತಾರೆ, ಈಸ್ ಲಿಬರಲ್, ಈಸ್ ಗಿವಿಂಗ್, ಈಸ್ ನಾಟ್ ಟೇಕಿಂಗ್. ಅವು ಕೊಡುವಂಥದ್ದು. ಹಾಗೆ ಅವನಿಗೆ ಸ್ಟ್ರಾಂಗ್ ಫೇತ್ ಉಂಟು, ಎಸ್ ನಾಳೆ ಕೃಷ್ಣ ಇದ್ದಾನೆ ಅಂತ. ಆ ಸ್ಟ್ರಾಂಗ್ ಫೇತ್ ಇದ್ರೆ ಕೃಷ್ಣ ಇದ್ದಾನೆ, ಕೃಷ್ಣ ಇದ್ದಾನೆ. ಕೃಷ್ಣ ಇರುವಂತ ನಮ್ಮ ನಂಬಿಕೆ ಮೇಲೆ. ಹಾಗಾಗಿ ಅಪ್ರಿಷಿಯೇಟಿಂಗ್ ಕೃಷ್ಣಸ್ ಪೊಸಿಷನ್ ಆಸ್ ಅವರ್ ಮೇಂಟೈನರ್ ಇನ್ ದಿಸ್ ವರ್ಲ್ಡ್. ಕೃಷ್ಣ ಮೇಂಟೈನ್ ಮಾಡೋದನ್ನ ನಾನು, ಬೇರೆ ಯಾರು ಅಲ್ಲ. ಇದು ನಮಗೆ ಬರಬೇಕು. ಮತ್ತೆ 16ರಿಂದ 18 ಸಮ್ಮರಿ ಆಫ್ ದಿ ವೇದಾಸ್ ಅಂಡ್ ವೇದಾಂತ. ಅಂದ್ರೆ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಅಭವನಂಚ ವೇದೇ ಸರ್ವೇ ರಹಮೇ ವೇದೋ ವೇದಾಂತ ವೇದವಿತ್ ಏವ ಚ, ಅದನ್ನು ಹೇಳುವಂಥದ್ದು. ಮತ್ತೆ 19ರಿಂದ 20 ನೋಯಿಂಗ್ ಕೃಷ್ಣ ಮೀನ್ಸ್ ನೋಯಿಂಗ್ ಎವ್ರಿಥಿಂಗ್. ಪ್ರಭು ಹೇಳ್ತಾರೆ, ಪ್ರಭು ಹೇಳುವಂಥದ್ದು, ಒಮ್ಮೆ ಶಿಷ್ಯರದ್ದು ಹೇಳುವಂಥದ್ದು ಅಂತಂದ್ರೆ, ಗ್ರೇಟೆಸ್ಟ್ ಒಂದು ತುಂಬಾ ಮ್ಯಾಜಿಕ್ ಆಗಿದೆ, ದೊಡ್ಡ ಮ್ಯಾಜಿಕ್ ಆಗಿದೆ. ಶಿಷ್ಯಗಳು, ಎಂತ? ಯು ನೋ ಅಬೌಟ್ ಕೃಷ್ಣ, ಕೃಷ್ಣನ ಬಗ್ಗೆ ನಿಮ್ಗೆ ಗೊತ್ತಾಗಿದೆ, ಇದು ದೊಡ್ಡ ಮ್ಯಾಜಿಕ್. ಪ್ರಭು ಹೇಳ್ತಾರೆ, ಕೃಷ್ಣನ ಬಗ್ಗೆ ನಿಮ್ಗೆ ಗೊತ್ತಾಗಿದೆ. ಮಾಮೂಲು ಜನರಿಗೆ ಅಂದ್ರೆ ಎಷ್ಟೇ ಈ ಜ್ಞಾನಿಗಳು ಗೊತ್ತಾಗುದಿಲ್ಲ ಕೃಷ್ಣನ ಬಗ್ಗೆ. ನಮ್ಮೇ ವಿದು ಸುರಗಣೆ, ನಿನ್ಗೆ ಕೃಷ್ಣನ ಬಗ್ಗೆ ಗೊತ್ತಾಗಿದೆ, ಇದು ದೊಡ್ಡ ಮ್ಯಾಜಿಕ್. ಪ್ರಭು ಹೇಳ್ತಾರೆ. ಹಾಗಾಗಿ 19-20 ಶ್ಲೋಕ ಅಂತ ನೋಯಿಂಗ್ ಕೃಷ್ಣ ಮೀನ್ಸ್ ನೋಯಿಂಗ್ ಎವ್ರಿಥಿಂಗ್. ಪ್ರಭು ಹೇಳ್ತಾರೆ, ಪ್ರಭು ಹೇಳ್ತಾರೆ, ಯು ಕ್ಯಾನ್ ಡಿಫೀಟ್, ಶಿಷ್ಯರಿಗೆ ಹೇಳ್ತಾರೆ, ಯು ಕ್ಯಾನ್ ಡಿಫೀಟ್ ಮಾಯವಾದೀಸ್, ಯು ಕ್ಯಾನ್ ಡಿಫೀಟ್ ನಿರಾಕಾರವಾದೀಸ್, ಯು ಕ್ಯಾನ್ ಡಿಫೀಟ್ ಶೂನ್ಯವಾದೀಸ್, ಬಿಕಾಸ್ ಯು ನೋ ಅಬೌಟ್ ಕೃಷ್ಣ. ನಿಂಗೆ ಕೃಷ್ಣನ ಬಗ್ಗೆ ಗೊತ್ತುಂಟು. ಎಸ್, ಈಗ ನಾವು ಸ್ಟಾರ್ಟ್ ಮಾಡುವ, ಶ್ಲೋಕಕ್ಕೆ ಹೋಗುವ. ಕೃಷ್ಣ ಚೈತನ್ಯ. ಶ್ರೀ ಭಗವಾನುವಾಚ ಊರ್ಧ್ವಮೂಲಂ ಅದಾಶಾಕಂ ಅಶ್ವತ್ಥಂ ಪ್ರಾಹುರ್ ಅವ್ಯಯಂ ಛಂದಾಂಸಿ ಯಸ್ಯ ವರ್ಣಾನಿ ಯಸ್ತಂ ವೇದ ಸ ವೇದವೇತ್. ದೇವೋತ್ತಮ ಪರಮೇಶ್ವರನು ಹೀಗೆ ಹೇಳಿದನು, ಬೇರುಗಳು ಮೇಲಿರುವ ಮತ್ತು ರೆಂಬೆಗಳು ಕೆಳಗಿರುವ ಅವಿನಾಶಿಯಾದ ಅಶ್ವತ್ಥ ವೃಕ್ಷ ಹೊಂದಿದೆ, ಅದರ ಎಲೆಗಳು ವೇದ ಮಂತ್ರಗಳು ಎಂದು ಹೇಳುತ್ತಾರೆ. ಈ ಮರವನ್ನು ತಿಳಿದವನು ವೇದಗಳನ್ನು ತಿಳಿದನು. ಹೇಗೆಂದ್ರೆ, ಅಲ್ಲಿದೆ ನನ್ನ ಮನೆ, ಇಲ್ಲಿ ಬಂದೆ ಸುಮ್ಮನೆ. ಇದು ನಮ್ಮ ಮನೆ ಅಲ್ಲ ಪ್ರಭುದಲ್ಲಿ, ಇದು ಜೈಲು, ಕಾರಾಗೃಹ, ಇಲ್ಲದೆ ಆಸ್ಪತ್ರೆ. ಪ್ರಭುದಲ್ಲಿ ಹೇಳುವಂಥದ್ದು, ದಿಸ್ ಪ್ಲೇಸ್ ಈಸ್ ನಾಟ್ ಮೆಂಟ್ ಫಾರ್ ಹ್ಯಾಪಿನೆಸ್. ಪ್ರಭು ಹೇಳುವಂಥದ್ದು, ಈ ಭೌತಿಕ ಲೋಕ ಖುಷಿಗೆ ಅಲ್ಲ, ಖುಷಿಗೆ ಆಧ್ಯಾತ್ಮಿಕ ಲೋಕ. ಇಲ್ಲಿ ಎಂತ ಇದ್ರು ದುಃಖವೇ. ಏಹಿ ಸಂಸ್ಪರ್ಶಜ ಭೋಗ ದುಃಖ ಯೋನ ಹೀಯವತೆ ಆದಿ ಅಂತವಂತ ಕೌಂದೆಯ ನತೇಶು ಮತೇಶ್ ಬುಧ. ಇಲ್ಲಿ ದುಃಖವೇ. ಕೃಷ್ಣ ಹೇಳಿದಾನೆ, ದುಃಖಾಲಯ ಅಶಾಶ್ವತ. ಹಾಗಾಗಿ ಎಲ್ಲಿ ಸುಖ ಉಂಟು ನಾವು ಅಲ್ಲಿ ಹೋಗ್ಬೇಕು. ಹೇಗೆಂದ್ರೆ, ಈಗ ಡೆಸರ್ಟ್ ಅಲ್ಲಿ, ಮರುಭೂಮಿಯಲ್ಲಿ ಒಂಟೆ, ಕ್ಯಾಮಲ್, ಒಂಟೆ ಅಂತ ಮಾಡ್ತದೆ, ನೀರಿಗಂತ ಹೋಗ್ತದೆ, ದೂರದಲ್ಲಿ ನೋಡ್ತದೆ, ಆ ನೀರು ಉಂಟದ ಹೋಗ್ತದೆ, ಅಲ್ಲಿ ಹೋಗೋ ನೀರಲ್ಲ, ಅದು ಛಾಯೆ, ಮಿರಾಜ್. ಅದೇ ರೀತಿ ಭೌತಿಕ ಲೋಕದಲ್ಲಿ ಹ್ಯಾಪಿನೆಸ್ ಇಲ್ಲ, ಇಲ್ಲಿ ದುಃಖವೇ. ನಾವು ಹೋಗುವಂಥದ್ದು ಈಗ ಸಿಗ್ತದೆ, ಈಗ ಸಿಗ್ತದೆ, ಎಂತ ಸಿಗ್ತದೆ? ಇಲ್ಲ, ಸಿಗುವುದಿಲ್ಲ. ಹ್ಯಾಪಿನೆಸ್ ಅನ್ನೋದು ಇಲ್ಲವೇ ಇಲ್ಲ. ಜಸ್ಟ್ ನಮ್ಮ ಅಂತಂದ್ರೆ ನಾವು ಯೋಚನೆ ಮಾಡೋದು ಹಾಗೆ, ನಮ್ದು ಪರ್ಸೆಪ್ಷನ್ ಹಾಗೆ ಇಲ್ಲ ಮಾತ್ರ. ನೋಡಿ, ಈಗ ನೀವು ನದಿ ದಡದಲ್ಲಿ ಒಂದು ಮರ ಇದ್ರೆ ಅದರ ಛಾಯೆ ನೀರಿಗೆ ಬೀಳ್ತದೆ, ಅದು ಹೇಗಿರ್ತದೆ? ಉಲ್ಟಾ ಇರ್ತದೆ. ಅದೇ ರೀತಿ ಇಲ್ಲಿರುವಂಥದ್ದು ಹಾಗೆ ಉಲ್ಟಾ.
ಹೇಗೆ ಬೇರು ಮೇಲೆ ಉಳಿದೆಲ್ಲ ಕೆಳಗೆ. ಮತ್ತೆ ಇದರ ಕುಡಿಗಳೇ ಅಂತ ನೋಡಿ, ಇಂದ್ರಿಯ ವಸ್ತು ಇಲ್ಲಿ ಕಾಣಬಹುದು ನಿಮಗೆ, ಮತ್ತೆ ಆರ್ಥಿಕ ಅಭಿವೃದ್ಧಿ, ಧಾರ್ಮಿಕತೆ, ಇಂದ್ರಿಯ ಸುಖ, ಮತ್ತೆ ಪುಣ್ಯದ ಕೆಲಸ, ಪಾಪ ಕೆಲಸ, ಇದೆಲ್ಲ ಇದರ ಕುಡಿಗಳು. ಇದು ಪೋಷಣೆ ಮಾಡ್ತಾ ಉಂಟು. ಹಾಗಾಗಿ ನಮಗೆ ಸುಖ ಇಲ್ಲ. ಧರ್ಮ, ಅರ್ಥ, ಕಾಮ, ಮೋಕ್ಷ, ಇದ್ರ ಎಂತ ಹೇಳುವಂಥದ್ದು? ಈಗ ಈ ವೇದಿಕ ಹಿಂಸೆ ಹೇಳುವಂಥದ್ದು ಎಂತ? ಅದನ್ನೇ ಹೇಳುವಂಥದ್ದು. ಪ್ರಭು ಹೇಳ್ತಾರೆ, ವೇದಾಸ್ ಈಸ್ ಎ ಯೂಸರ್ ಮ್ಯಾನ್ಯುವಲ್ ಅಂತೆ, ಹೌ ಟು ಲಿವ್ ಇನ್ ದಿಸ್ ವರ್ಲ್ಡ್. ಆದ್ರೆ ಈ ಭಾಗವತಂ ಎಂತ ಮಾಡುವಂಥದ್ದು? ಭಗವದ್ಗೀತಾ ಮತ್ತು ಭಾಗವತಂ ಹೇಗೆ ಇಲ್ಲಿಂದ ಹೊರಗೆ ಹೋಗುವಂಥದ್ದು ಅದನ್ನು ತಿಳಿಸಿಕೊಡ್ತಾರೆ. ಹೇಗೆಂದ್ರೆ ಈ ಪ್ರಭು ಹೇಳಿದರೆ, ದಿಸ್ ಇಸ್ ಜೈಲ್, ಮೆಟೀರಿಯಲ್ ವರ್ಲ್ಡ್ ಇಸ್ ಜೈಲ್. ನಾವು ಜೈಲಿಂದ ಹೊರಗೆ ಹೋದ್ರೆ ವೈಕುಂಠ ಉಂಟು. ಆದ್ರೆ ಎಂತ ಆಗ್ತದೆ? ಜೈಲಿಂದ ಹೊರಗೆ ಹೋಗ್ಲಿ ನಮ್ಗೆ ಗೊತ್ತಿರ್ಬೇಕಲ್ಲ, ಅದನ್ನು ತಿಳಿಸುವಂಥದ್ದು ಭಗವದ್ಗೀತಾ ಮತ್ತೆ ಭಾಗವತ. ಹಾಗಾಗಿ ಇದನ್ನು ನಾವು ತಿಳಿಬೇಕು. ಶ್ಲೋಕ 2. ಅದಶ ಊರ್ಧ್ವಂ ಪರಸ್ತ್ರಾಸ್ತ್ರಸ್ಯ ಶಾಖ ಗುಣ ಪ್ರವೃತ್ತ ವಿಷಯ ಪ್ರವಾಲಃ ಅದಶ್ಚ ಮೂಲಾನಿ ಅನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯ ಲೋಕೆ. ಈ ಮರದ ಬೇರುಗಳು ಕೆಳಮುಖವಾಗಿ ಮೇಲ್ಮುಖವಾಗಿ ಹರಡಿಕೊಂಡಿವೆ. ಐಕ ಪ್ರಕೃತಿ ಗುಣತ್ರಯಗಳು ಅದನ್ನು ಪೋಷಿಸುತ್ತೆ ನೋಡಿ. ಐಕ ಪ್ರಕೃತಿಯ ಗುಣತ್ರಯಗಳು, 3 ಗುಣಗಳು. ಇಂದ್ರಿಯ ವಸ್ತುಗಳು ಇದರ ಕುಡಿಗಳು. ಇಂದ್ರಿಯ ವಸ್ತು. ಈ ಮರಕ್ಕೆ ಕೆಳಮುಖವಾದ ಬೇರುಗಳು ಉಂಟು. ಇವು ಮನುಷ್ಯಕುಲದ ಫಲಾಭಿ ಕರ್ಮಗಳೊಂದಿಗೆ ಬಂಧಿತವಾಗಿದೆ. ಉಂಟಾದ ಕೆಳಮುಖವಾದ ಬೇರುಗಳು, ಆದ್ರೆ ಈಗ ಎಂತಾಗಿದೆ? ಮನುಷ್ಯಕುಲದ ಫಲಾಭಿ ಕರ್ಮಗಳೊಂದಿಗೆ ಬಂಧಿತವಾಗಿದೆ. ಎಸ್. ಶ್ಲೋಕ 3-4. ನಾ ರೂಪಂ ಅಶೇಷ ತಥೋ ಉಪಲಭ್ಯತೆ ನ ಅಂತೋ ನ ಚ ಆದಿರ್ ನ ಚ ಸಂಪ್ರತಿಷ್ಠಿತ ಅಶ್ವತಂ ಏನಂ ಸುವೃದ್ಧ ಮೂಲಂ ಅಸಂಗಷಷ್ಟೇನ ದೃಢೇನ ಚಿತ್ವಾ ತದಾವದಂತ ತತ್ ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾನ ನಿವರ್ತಂತಿ ಭೂಯ ತಂ ಏವ ಚಾದ್ಯಂ ಪುರುಷಂ ಪ್ರಪದ್ಯೆ ಯಥಾ ಪ್ರವೃತ್ತಿ ಪ್ರಸ್ತುತ ಪುರಾಣಿ. ಈ ಮರದ ನಿಜವಾದ ರೂಪಗಳು ಈ ಜಗತ್ತಿಗೆ ಕಾಣಲಾಗುವುದು ನೋಡಿ. ಇಲ್ಲಿ ನೋಡ್ಲಿಕ್ಕೆ ಆಗುದಿಲ್ಲ. ಅದು ಕೃಷ್ಣನ ಧಾಮದಲ್ಲಿರುವಂಥದ್ದು, ವೈಕುಂಠದಲ್ಲಿರುವಂಥದ್ದು. ಅದರ ಅಂತ್ಯ, ಆದಿ ಅಥವಾ ಅಸ್ತಿವರೆಗೂ ಯಾರು ಅರ್ಥ ಮಾಡಿಕೊಳ್ಳಲಾರರು. ಆದರೆ ಮನುಷ್ಯನು ದೃಢ ಮನಸ್ಸಿನಿಂದ, ಅದಕ್ಕೆ ನಾವು ಸ್ಟ್ರಾಂಗ್ ಮನಸ್ಸು ಬೇಕು, ದ್ವಂದ್ವ ಇರಬಾರ್ದು, ದೃಢ ಮನಸ್ಸು, ಅನಾಸಕ್ತಿಯ ಶಸ್ತ್ರದಿಂದ ದೃಢವಾದ ಬೇರೆ ಮರವನ್ನು ಕಡಿದು ಹಾಕಬೇಕು. ಅನಂತರ ಯಾವ ಸ್ಥಳಕ್ಕೆ ಒಮ್ಮೆ ಹೋದರೆ ಮತ್ತೆ ಹಿಂದಿರುಗುವುದಿಲ್ಲ. ಅದು ಯಾವುದು? ಕೃಷ್ಣಧಾಮ, ವೈಕುಂಠ. ಆ ಸ್ಥಳವನ್ನು ಹುಡುಕಬೇಕು. ಅಲ್ಲಿ ದೇವತಾ ಮನುಷ್ಯ ಶರಣಾಗಬೇಕು ನೋಡಿ. ಅಲ್ಲಿ ನಾವು ಶರಣಾಗಬೇಕಿದ್ರೆ ಇಲ್ಲಿ ನಾವು ಪ್ರಾಕ್ಟೀಸ್ ಮಾಡಬೇಕು. ಒಮ್ಮೆಲೆ ಅಲ್ಲಿ ಹೋಗಿ ಶರಣಾಗೋಕೆ ಆಗುದಿಲ್ಲ. ಹೇಗಂದ್ರೆ ಯಾವುದೊಂದು ಕಂಪನಿಗೆ ನಾವೊಂದು ಯಾರಾದ್ರೂ ಇರುವುದಿಲ್ಲ, ಇನ್ನೊಬ್ಬನ ಹಾಕ್ತೇವೆ. ಅವನಿಗೆ ಗೊತ್ತಿರ್ಬೇಕು, ಇಲ್ಲ ಅವನು ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಗೊತ್ತಿರ್ಬೇಕು. ಅದೇ ರೀತಿ ಇಲ್ಲಿ ಕೂಡ ನಾವು ಶರಣಾಗತ ನಮ್ಗೆ ಎಂತಂದು ಗೊತ್ತಿರ್ಬೇಕು. ಇಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಇಲ್ಲಿ ನಾವು ಗೊತ್ತಿಲ್ಲ ನಮ್ಗೆ ಅಲ್ಲಿ ಹೋಗಿ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಅಲ್ಲಿ ಹೋಗಿ ನಾವು ಮಾಡ್ಬೇಕಿದ್ರೆ ಇಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಎಸ್. ಶ್ಲೋಕ 7 ಇಂಪಾರ್ಟೆಂಟ್ ಶ್ಲೋಕ. 6. ನ ತದ್ಭಾಷಯತೆ ಸೂರ್ಯೋ ನ ಶಾಂಕೋ ನ ಪಾವಕ ಯದ್ಗತ್ವಾ ನ ನಿವರ್ತಂತೆ ತದ್ದಾಮ ಪರಮಂ ಮಮ. ನನ್ನ ಆ ಪರಮಧಾಮವನ್ನು ಸೂರ್ಯಚಂದ್ರ ಆಗಲಿ ಅಗ್ನಿ ವಿದ್ಯುತ್ ಶಕ್ತಿಗಳಾಗ್ಲಿ ಬೆಳಗುವುದಿಲ್ಲ. ಅದನ್ನು ತಲುಪಿದವರು ಈ ಐಕ ಜಗತ್ತಿಗೆ ಮತ್ತೆ ಬರುವುದೇ ಇಲ್ಲ ನೋಡಿ. ಹೇಗಂದ್ರೆ ಕೃಷ್ಣನ ಧಾಮ ಟೋಟಲ್ ಎಫಲ್ಜೆನ್ಸ್ ಅಂತೆ, ಬ್ರೈಟ್ನೆಸ್. ಸೂರ್ಯಚಂದ್ರ ಆಗಲಿ ಅಗ್ನಿ ಬೆಳಗುದಲ್ಲ, ಅಷ್ಟು ಎಫಲ್ಜೆನ್ಸ್ ಉಂಟು. ಅದನ್ನು ತಲುಪಿದವರು ಈ ಐಕ ಜಗತ್ತಿಗೆ ಮತ್ತೆ ಬರುವುದೇ ಇಲ್ಲ. ಈಗ ಹೇಗಂದ್ರೆ ನೋಡಿ, ನಾವೆಲ್ಲ ಬದ್ಧ ಜೀವಿಗಳು, ನಾವು ಸಿದ್ಧ ಜೀವಿಗಳಲ್ಲ. ಆದ್ರೆ ಪ್ರಭುಪಾದ್ ಸಿದ್ಧ ಜೀವಿ, ನಿತ್ಯ ಸಿದ್ಧ. ಅವ್ರು ಏನ್ ತಪ್ಪು ಮಾಡಲಿಲ್ಲ. ಅವ್ರು ಕೃಷ್ಣನಿಗೆ ಅಲ್ಲಿ ಕೂಡ ಸೇವೆ ಮಾಡ್ತಾ ಇದ್ರು. ಚತುರ್ಮಾಬಿ ಅಂತ ಹೇಳಿದ್ರು, ಮೋರೋಸ್ ಏನಾಗಿದ್ರು ಭಕ್ತ, ಮೈನ್ ಕಮಾಂಡರ್ ಇನ್ ಚೀಫ್.
ಐ ವಿಲ್ ಸೆಂಡ್, ನಾನು ಕಳಿಸ್ತೇನೆ. ಅದು ಯಾರು? ಪ್ರಭುಪಾದ. ಹಾಗಾಗಿ ಚಂದ್ರಮ್ಮ ಹೇಳಿದ್ರು, ನೀನು ಹೋಗಿ ಈ ಬದ್ಧ ಜೀವಗಳನ್ನು ಎಳ್ಕೊಂಡು ಬಾ ಅಂತ. ಹಾಗೆ ಅವರನ್ನು ಇಲ್ಲಿಗೆ ಬಂದದವರು. ಹಾಗೆ ಅವರಿಗೆ ಗೊತ್ತುಂಟು. ಅವ್ರು ಎಂತ ಹೇಳ್ತಾರೆ ಪ್ರಭುಪಾದ ಕ್ಲಾಸಲ್ಲಿ? ಕೃಷ್ಣಸ್ ಕಿಂಗ್ಡಮ್ ಇಸ್ ಟೋಟಲ್ ಎಫಲ್ಜೆನ್ಸ್. ಈಗ ನಾವು ಇದನ್ನು ನೋಡ್ಲಿಲ್ಲ ಅಂದ್ರೆ ಕೋಟಿ ಲೈಫ್ ಆಯ್ತು. ನಾವು ಇನಿಷಿಯಲ್ ನಾವು ಅಲ್ಲಿ ಅವರು, ಒರಿಜಿನಲಿ ವಿ ಆರ್ ರೆಸಿಡೆಂಟ್ಸ್ ಆಫ್ ಗೋಲೋಕ. ಆದ್ರೆ ಎಂತ ಆಯ್ತು, ನಮ್ಮ ಇಚ್ಛೆ ನಾನು ಎಂಜಾಯ್ ಮಾಡ್ಬೇಕಂತ, ಅದಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ಆದ್ರೆ ಕೃಷ್ಣನ ಧಾಮ ಟೋಟಲ್ ಬ್ರೈಟ್ನೆಸ್ ಅಂತ ಪ್ರಭುಪಾದ ಹೇಳುವಂಥದ್ದು, ಟೋಟಲ್. ಅದಕ್ಕೆ ನೋಡಿ, ಶುದ್ಧ ಭಕ್ತರು ಈ ಭೌತಿಕ ಲೋಕ ಬರುವಾಗ ಅವರಿಗೆ ಎಂತ ಆಗ್ತದೆ? ಅವರಿಗೆ ಸಫೋಕೇಟ್ ಆಗ್ತದೆ. ಯಾಕೆಂದ್ರೆ ಇದು ಕತ್ತಲೆ, ಪ್ಲೇಸ್ ಈಸ್ ಮೆಂಟ್ ಫಾರ್ ಇದು ಡಾರ್ಕ್ನೆಸ್. ಇದು ಬ್ರೈಟ್ನೆಸ್ ಇಲ್ಲ. ಅದು ನಮ್ಗೆ ಆಗ್ತದೆ ಇದು ಬ್ರೈಟ್ನೆಸ್ ಅಂತ. ಇಲ್ಲ, ಇದು ಜಸ್ಟ್ ನಮ್ಮ ಇಮ್ಯಾಜಿನರಿ. ಬ್ರೈಟ್ನೆಸ್ ಇರುವಂತದ್ದು ಕೃಷ್ಣನ ಧಾಮದಲ್ಲಿ. ಹಾಗಾಗಿ ನನ್ನ ಈ ಪರಮಧಾಮ ಸೂರ್ಯಚಂದ್ರ ಆಗಲಿ ಅಗ್ನಿ ವಿದೇಶದಲ್ಲಿ ಬೆಳಗುದಲ್ಲ. ಯಾಕೆಂದ್ರೆ ಈ ಭಾಗವತಮಲ್ಲಿ ಕೂಡ, ಬ್ರಹ್ಮ ಸಂಹಿತೆಯಲ್ಲಿ ಕೂಡ ಹೇಳುವಂಥದ್ದು, ಯಕ್ಷುರೇಶ ಸವಿತ ಸಕಲ ಗ್ರಹಣ ರಾಜ ಸಮಸ್ತ ಸುರಮೂರ್ತಿ ಅಶೇಷ ತೇಜ ಯಜ್ಞ ಬ್ರಹ್ಮ ಸಮೃದ್ಧ ಕಾಲಚಕ್ರ ಗೋವಿಂದಮಾದಿ ಪುರುಷಂ ತಮ ಭಜನ. ಅಂದ್ರೆ ಈ ಸೂರ್ಯ ಎಲ್ಲಾ ಗ್ರಹಗಳ ರಾಜ, ಆದ್ರೆ ಅವು ಇಂಡಿಪೆಂಡೆಂಟ್ ಅಲ್ಲ, ಅವು ಡಿಪೆಂಡೆಂಟ್. ಯಾರಿಗೆ? ಕೃಷ್ಣನಿಗೆ. ಅವನಿಗೆ ಶಕ್ತಿ ಎಲ್ಲಿಂದ ಬರುವಂತದ್ದು? ಕೃಷ್ಣನಿಂದ ಬರುವಂತದ್ದು. ಹಾಗಾಗಿ ನಮ್ಗೆ ಸೂರ್ಯನ ಕಿರಣವೇ ನೋಡ್ಲಿಕ್ಕೆ ಆಗುದಿಲ್ಲ, ಮತ್ತೆ ನಿಮ್ಗೆ ಇದು ನೋಡ್ಲಿಕ್ಕೆ ಆಗ್ತದ? ಇದು ಕೂಡ ನೋಡ್ಲಿಕ್ಕೆ. ಇದು ಯಾಕೆಂದ್ರೆ ನಮ್ಗೆ ಸ್ಪಿರಿಚುವಲ್ ಬಾಡಿ ಇದ್ರೆ ಮಾತ್ರ ಇದು ನೋಡ್ಲಿಕ್ಕೆ ಆಗ್ತದೆ. ಈ ಮೆಟೀರಿಯಲ್ ಬಾಡಿಯಲ್ಲಿ ನಮ್ಗೆ ನೋಡ್ಲಿಕ್ಕೆ ಆಗುದಿಲ್ಲ, ಭೌತಿಕ ದೇಹದಲ್ಲಿ ನೋಡ್ಲಿಕ್ಕೆ ಆಗುದಿಲ್ಲ. ಕೃಷ್ಣ ಧಾಮ ಹೋಗ್ಲಿ ಕೂಡ ಆಗುದಿಲ್ಲ. ಎಸ್, ನೋಡಿ ಇದಕ್ಕೊಂದು ಉದಾಹರಣೆ ಕೊಡ್ತೇನೆ. ಇದು ಸ್ಪಿರಿಚುವಲ್ ವರ್ಡ್ ಅಂದ್ರೆ ಹೀಗೆ. ಇಲ್ಲಿ ನೋಡಿ, ನೀವು ಚಿಂತಾಮಣಿನ ಕಾಣ್ಬೋದು. ನೀವು ಇಲ್ಲಿ ನೋಡಿ, ಚಿಂತಾಮಣಿ ಅಂದ್ರೆ ಒಂದು ನಿಮ್ಮದು ಚಿಂತಾಮಣಿ ಇದ್ರೆ ನಿಮ್ದು ಎಲ್ಲ ಇಚ್ಛೆ ಈಡೇರ್ತದಂತೆ. ಆ ಚಿಂತಾಮಣಿ ಇಟ್ಕೊಂಡು ನಿಮ್ಗೆ ಈಗ ಒಂದು, ನಮಗೆ ಯೂಶುವಲ್ ಅಂತ ಇಚ್ಛೆ, ನನಗೆ ಒಂದು ದೊಡ್ಡ ಎಂತ ಅಂದ್ರೆ ಬಾಂಬೆಯಲ್ಲಿ ಆ ಜೂ ಪ್ಲೇಸ್ ಅಲ್ಲಿ ಅಂದ್ರೆ ಎಲ್ಲ ಪ್ರೈಮ್ ಎಲ್ಲ ಇದ್ದಾರೆ, ಯಾರು ಬಿಸ್ನೆಸ್ ಮ್ಯಾನ್, ಕ್ರಿಕೆಟ್ ಸ್ಟಾರ್ಸ್, ಫಿಲ್ಮ್ ಸ್ಟಾರ್ಸ್, ಅವರಿರೋ ಜಾಗದಲ್ಲಿ ದೊಡ್ಡ ಮನೆ, ಅವರಿಗಿಂತ ದೊಡ್ಡ ಮನೆ ಚಿಂತಾಮಣಿ ಇದ್ರೆ ನಿಮಗೆ ಅಲ್ಲಿ ಆಗ್ತದೆ ಇಮಿಡಿಯೇಟ್ ಫಾಟ್. ಮತ್ತೆ ನನಗೆ ನನ್ನ ಮಗನಿಗೆ ಅದು ಬೇಕು, ಇದು ಬೇಕು, ಮಗಳಿಗೆ ಅದು ಬೇಕು, ಇಷ್ಟು ಹಣ ಬೇಕು, ಚಿಂತಾಮಣಿಯಿಂದ ಪಾಸ್. ಚಿಂತಾಮಣಿ ಅಂದ್ರೆ ನಿಮ್ಗೆ ಎಲ್ಲ ಇಚ್ಛೆ ಈಡೇರ್ತದೆ. ನಾವು ಎಂತಂದ್ರೆ ಅದೇ ಕೃಷ್ಣ ಇಲ್ಲಿ ಕೊಡ್ಲಿಲ್ಲ ಭೌತಿಕ ಲೋಕದ ಚಿಂತಾಮಣಿ. ಗೊತ್ತು ಕೃಷ್ಣನಿಗೆ ಜನರಲ್ಲಿ ಇವರು ಮಿಸ್ಯೂಸ್ ಮಾಡ್ತಾರೆ ಅಂತ, ಅದಕ್ಕೆ ಅದನ್ನು ಗೋಲೋಕದಲ್ಲಿ ಇಟ್ಟಿದ್ದಾನೆ. ಗೋಲೋಕದಲ್ಲಿ ಹೇಗೆ ಅಂದ್ರೆ ಚಿಂತಾಮಣಿ ಕಾಮನ್ ಅಂತೆ. ಈಗ ಚಿಂತಾಮಣಿ ಪ್ರಕರ ಸದ್ಮ ಶುಕಲ್ಪ ವೃಕ್ಷ ಲಕ್ಷಾವೃತೇಶು ಸುರಬೀರ್ ಅಭಿಪಾಲಯಂತಂ ಲಕ್ಷ್ಮೀ ಸಹಸ್ರ ಸಂಭ್ರಮ ಸೇವ್ಯಮಾನಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅಂದ್ರೆ ಅಲ್ಲಿ ಚಿಂತಾಮಣಿ ಹೇಗೆ ಅಂದ್ರೆ, ಈಗ ನಾವು ಈ ಭೌತಿಕ ಲೋಕದಲ್ಲಿ ಈಗ ಮಣ್ಣು ಮತ್ತೆ ಕಲ್ಲು, ನಾವು ಮಣ್ಣನ್ನು ಕಲ್ಲನ್ನು ಮನೆಗೆ ತಂದು ನಮ್ಮ ಗಾರ್ಡೇಜ್ ಅಲ್ಲಿ ಇಡ್ತೇವ? ಇಲ್ಲ, ಯಾಕಂದ್ರೆ ಅದು ಕಾಮನ್, ಅದು ಬೇಕಂತ ಇಲ್ಲ. ಅಂದ್ರೆ ನಾವು ಅದು ಸೇಫ್ಟಿಯಲ್ಲಿ ಇಡುವಷ್ಟು ಅದಲ್ಲ. ಅದೇ ರೀತಿ ಚಿಂತಾಮಣಿ ಕೂಡ ಹಾಗೆ ಅಂತೆ ಕೃಷ್ಣ ಧಾಮದಲ್ಲಿ. ಜನರಿಗೆ ಅದರ ಅಟ್ರಾಕ್ಷನ್ ಇಲ್ಲ. ಯಾಕೆ ಅವರಿಗೆ ಅಟ್ರಾಕ್ಷನ್ ಇಲ್ಲ? ಯಾಕೆಂದ್ರೆ ಅವ್ರಿಗೆ ಕೃಷ್ಣನ ಮೇಲೆ ಅಟ್ರಾಕ್ಷನ್ ಉಂಟು. ಪ್ರಭುಪಾದ ವೆನ್ ಯು ಗೆಟ್ ಹೈಯರ್ ಟೇಸ್ಟ್, ಆಟೋಮೆಟಿಕಲಿ ಲೋವರ್ ಟೇಸ್ಟ್ ವಿಲ್ ಗೋ. ಪ್ರಭುಪಾದ ಹೇಳ್ತಾರೆ. ಈಗ ನಮ್ಗೆ ಯಾಕೆ ಲೋವರ್ ಟೇಸ್ಟ್ ಉಂಟು? ಯಾಕೆಂದ್ರೆ ಹೈಯರ್ ಟೇಸ್ಟ್ ಇಲ್ಲ. ಹೈಯರ್ ಟೇಸ್ಟ್ ಬರಬೇಕು. ಅದಕ್ಕೆ ಪ್ರಭುಪಾದ ಎಂತ ಮಾಡಿದ್ದಾರೆ, ಈ ನಮ್ಮ ಈ ರೆಸ್ಟೋರೆಂಟ್ಗೆ ಹೈಯರ್ ಟೇಸ್ಟ್ ಅಂತ ಹೆಸರಿಟ್ಟಿದ್ದಾರೆ ಪ್ರಭುಪಾದ. ಯಾಕೆಂದ್ರೆ ದಿಸ್ ಪ್ರಸಾದಂ ಈಸ್ ಹೈಯರ್ ಟೇಸ್ಟ್. ಎನಿಬಡಿ ಒನ್ಸ್ ಈ ಟೇಸ್ಟ್ ದಿಸ್ ಪ್ರಸಾದಂ, ಉಳಿದದೆಲ್ಲ ಅವನಿಗೆ ಲೋವರ್ ಟೇಸ್ಟ್ ಆಗ್ತದೆ. ಈಗ ನಮ್ಗೆ ಪ್ರಸಾದ ಬಿಟ್ಟು ಬೇಗ ಮಿಕ್ಕಿದೆಲ್ಲ ನಮ್ಗೆ ತುಂಬಾ ಟೇಸ್ಟ್ ಆಗಿದೆ. ಯಾಕೆಂದ್ರೆ ನಮ್ಗೆ ಹೈಯೆಸ್ಟ್ ಟೇಸ್ಟ್ ನಾವು ಟೇಸ್ಟ್ ಮಾಡಲಿಲ್ಲ. ಒಮ್ಮೆ ಪ್ರಸಾದ ಹೈಯರ್ ಟೇಸ್ಟ್ ಮಾಡಿದ ಮೇಲೆ ನಮ್ಗೆ ಉಳಿದಲ್ಲಿ ಲೋವರ್ ಆಗ್ತದೆ. ಎಸ್, ಹಾಗೆ ಈ ಚಿಂತಾಮಣಿ ಬಗ್ಗೆ ಒಂದು ಸಣ್ಣ ವಿಷಯ ಹೇಳ್ತೇನೆ. ವೃಂದಾವನದು ಪಾಸ್ಟ್ ಟೈಮ್ಸ್. ಒಮ್ಮೆ ಎಂತ ಆಗ್ತದೆ ಅಂದ್ರೆ, ಶಿವನ ಭಕ್ತ ವೃಂದಾವನದಲ್ಲಿ ಅವ ಶಿವನ ಹತ್ರ ಹೋಗ್ತಾನೆ. ಶಿವ ಈಗೂ ಕೂಡ ಇದ್ದಾನೆ ನೋಡಿ, ವೃಂದಾವನದಲ್ಲಿ ಶಿವ ಇದ್ದಾನೆ, ಅದು ನಮ್ಗೆ ಕಾಣುವುದಿಲ್ಲ. ಶಿವ ಆಸ್ ಎ ಪ್ರೊಟೆಕ್ಟರ್, ಧಾಮೇಶ್ವರ್ ಮಹಾದೇವ್ ಅವನ ಹೆಸರು. ಆ ಧಾಮನ್ ಪ್ರೊಟೆಕ್ಟ್ ಮಾಡುವ ಶಿವ ಇದ್ದಾನೆ ಅಲ್ಲಿ. ಸೊ ಎಸ್,
ಶಿವನ ಹತ್ರ ಹೋಗ್ತಾನೆ. ಅವ ಹೇಳ್ತಾನೆ ನನಗೆ ಚಿಂತಾಮಣಿ ಬೇಕಂತ. ಅದಕ್ಕೆ ಅವ ಹೇಳ್ತಾನೆ ಅಲ್ಲಿ ಸನಾತನ್ ಗೋಸ್ವಾಮಿ ಇದ್ದಾನೆ. ಏಕೆಂದ್ರೆ ವೃಂದಾವನದಲ್ಲಿ ಈ ಮದನ್ ಮೋಹನ್ಜಿ ಟೆಂಪಲ್ ಅದ್ರ ಪಕ್ಕದಲ್ಲೇ ಸನಾತನ್ ಗೋಸ್ವಾಮಿ ಇದ್ದದ್ದು. ಮದನ್ ಮೋಹನ್ಜಿ ಟೆಂಪಲ್ ಅನ್ನು ವರ್ಷಿ ಮಾಡ್ತಿದ್ದದ್ದು ಯಾರು? ಸನಾತನ್ ಗೋಸ್ವಾಮಿ. ಅಲ್ಲಿ ಭಜನ್ ಕುಟೀರ ಕೂಡ ಉಂಟು. ಟೆಂಪಲ್ಗೆ ಈಚೆ ಬರುವಾಗ ಅಲ್ಲಿ ಭಜನ್, ಅದು ಸನಾತನ್ ಗೋಸ್ವಾಮಿ ಭಜನ್ ಕುಟೀರ. ಹಾಗಾಗಿ ಇವ ಹೇಳ್ತಾನೆ ಎಸ್, ಅಲ್ಲಿ ಸನಾತನ ಗೋಸ್ವಾಮಿ ಇದ್ದಾನೆ, ಅವನ ಹತ್ರ ಉಂಟು, ಹೋಗುವ ಅಂತ. ಆಗ ಇವ ಹೋಗ್ತಾನೆ ಅಲ್ಲಿಗೆ. ಹೋಗಿ ಸನಾತನ ಗೋಸ್ವಾಮಿ ಹೇಳ್ತಾನೆ, ಶಿವ ನನ್ನನ್ನು ಕಳಿಸಿದ್ದು ನಿನ್ನ ಹತ್ರ ಚಿಂತಾಮಣಿ ಉಂಟಂತ, ನನಗೆ ಕೊಡು, ಬೇಕು. ಅದಕ್ಕೆ ಹೇಳ್ತಾನೆ ಅದು ಡಸ್ಟ್ಬಿನ್ ಅಲ್ಲಿ ಹಾಕಿದೆ, ಹೋಗಿ ತೆಗೆದು ಬಾ. ಹೋಗಿ ಡಸ್ಟ್ಬಿನ್ ತೆಗಿತಾನೆ, ಮತ್ತೆ ಥ್ಯಾಂಕ್ಸ್ ಅಂತ ಹೇಳ್ತಾನೆ, ಹೋಗ್ತಾನೆ. ತುಂಬಾ ಖುಷಿ ಆಗ್ತದೆ ಅವನಿಗೆ ನೋಡಿ. ಅಂದ್ರೆ ನಮ್ಗೆ ಕೂಡ ಈಗ ಚಿಂತಾಮಣಿ ಸಿಕ್ಕಿದ್ರೆ ನಮ್ಗೆ ಎಷ್ಟು ಖುಷಿ ಆಗ್ಬೋದು. ಒಬ್ಬಾ, ನಾವು ಗಾಳಿಯಲ್ಲಿ ಹೀಗೆ ತೇಲ್ತೇವೆ, ಯಾಕಂದ್ರೆ ಎಲ್ಲ ಇಚ್ಛೆ ಈಡೇರ್ತದೆ ನಮ್ಗೆ ಚಿಂತಾಮಣಿಯಿಂದ. ಹಾಗೆ ಅರ್ಧ ದಾರಿಯಲ್ಲಿ ಹೋಗುವಾಗ ಅವನಿಗೆ ಒಂದು ಥಾಟ್ ಬರ್ತದೆ, ಯೋಚನೆ ಬರ್ತದೆ. ಇಷ್ಟು ಬೆಳೆ ಬಾಳುವ ಚಿಂತಾಮಣಿಯನ್ನು ಸನಾತನ ಗೋಸ್ವಾಮಿ ಡಸ್ಟ್ಬಿನ್ಗೆ ಯಾಕೆ ಹಾಕಿದ್ದಾರೆ, ಇದು ಥಾಟ್ ಬರ್ತದೆ ಅವನಿಗೆ. ಅದಕ್ಕೆ ವಾಪಸ್ ಬರ್ತಾನೆ. ವಾಪಸ್ ಬಂದು ಕೇಳ್ತಾನೆ ಆ ಪ್ರಶ್ನೆ, ಇಷ್ಟು ಬೆಳೆ ಬಾಳುವ ಚಿಂತಾಮಣಿಯನ್ನು ನೀವು ಯಾಕೆ ಆ ಡಸ್ಟ್ಬಿನ್ಗೆ ಹಾಕಿದ್ದೀರಿ? ಅದಕ್ಕೆ ಹೇಳ್ತಾನೆ, ನೀನು ಹೋಗಿ ಅದನ್ನು ಯಮುನಾ ನದಿಗೆ ಬಿಸಾಡಿ ಬಾ. ಹಾಗೆ ಅವ ಹೋಗ್ತಾನೆ, ಬಿಸಾಡ್ತಾನೆ, ಮತ್ತೆ ಬರ್ತಾನೆ. ಎಸ್, ಈಗ ಹೇಳಿ, ಬಿಸಾಡಿ ಬನ್ನಿ. ಆಗ ಹೇಳ್ತಾನೆ, ಇದಕ್ಕಿಂತ ಬೆಳೆ ಬಾಳುವ ಚಿಂತಾಮಣಿ ನನ್ನ ಹತ್ರ ಉಂಟು. ಅವ ಹೇಳ್ತಾನೆ, ಅದು ಎಂತ, ನನಗೆ ಕೊಡಿ. ಆಗ ಸನಾತನ ಗೋಸ್ವಾಮಿ ಹೇಳ್ತಾರೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಈ 16 ಮಂತ್ರಗಳು ನಿಜವಾದ ಚಿಂತಾಮಣಿ. ಯಾಕೆ? ಇದು ಡೈರೆಕ್ಟ್ ಕೃಷ್ಣನಿಗೆ ಕನೆಕ್ಟ್ ಮಾಡ್ತದೆ, ಮತ್ತೆ ಆ ಮಂತ್ರವನ್ನೇ ಕೊಡ್ತಾರೆ. ಹಾಗಾಗಿ ನಿಜವಾದ ಚಿಂತಾಮಣಿ ಯಾವುದು? ಹರೇ ಕೃಷ್ಣ ಮಹಾಮಂತ್ರ. ಅದು ಸನಾತನ ಗೋಸ್ವಾಮಿ ಗೊತ್ತು, ನಮಗೆ ಗೊತ್ತಿಲ್ಲ, ಅದಕ್ಕೆ ನಾವು ಜಪ ಮಾಡ್ತಾ ಇಲ್ಲ. ನಮಗೆ ಈ ಚಿಂತಾಮಣಿಯೇ ಬೇಕು. ಯಾವುದು? ಸೋಕಾಲ್ ಚಿಂತಾಮಣಿ. ನಿಜವಾದ ಚಿಂತಾಮಣಿ ನಮ್ಗೆ ಬೇಡ. ಹಾಗಾಗಿ ನಾವು ಜಪ ಮಾಡ್ತಾ ಇಲ್ಲ. ಪ್ರಭುಪಾದ ಹೇಳಿದ್ದಾರೆ, ಮಿನಿಮಮ್ 16 ರೌಂಡ್ಸ್, ಮ್ಯಾಕ್ಸಿಮಮ್ ಎಷ್ಟು ಕೂಡ ಮಾಡ್ಬೋದು. ಮಿನಿಮಮ್ 16 ರೌಂಡ್ ನಾವು ಜಪ ಮಾಡಿದ್ರೆ ಎಂತ ಆಗ್ತದೆ? ನಮಗೆ ನಿಜವಾದ ಚಿಂತಾಮಣಿ ಸಿಗ್ತದೆ, ಕೃಷ್ಣ. ನಿಜವಾದ ಚಿಂತಾಮಣಿ ಕೃಷ್ಣ. ಹಾಗಾಗಿ ಈ ಹರೇ ಕೃಷ್ಣ ಮಹಾಮಂತ್ರ ಜಪದಿಂದ ನಮಗೆ ಅದು ಸಿಗ್ತದೆ. ಓಕೆ, ನೆಕ್ಸ್ಟ್ ಹೋಗುವ. ಎಸ್, ಶ್ಲೋಕ 7. ಮಮೇವಾಂಶ ಜೀವಲೋಕೆ ಜೀವಭೂತ ಸನಾತನ ಮನಸಷ್ಟಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಈ ಬದ್ಧ ಜಗತ್ತಿನಲ್ಲಿರುವ ಜೀವಿಗಳು ನೋಡಿ, ನಮ್ಮ ಈ ಜಗತ್ತು ಬದ್ಧ, ಸಿದ್ಧ ಜಗತ್ತಲ್ಲ. ಸಿದ್ಧ ಜಗತ್ತು ಕೃಷ್ಣನ ಧಾಮ, ಇದು ಬದ್ಧ ಜಗತ್ತು. ಕೃಷ್ಣನಿಗೆ ಗೊತ್ತುಂಟು ನೋಡಿ, ಕೃಷ್ಣ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ. ಬದ್ಧ ಜಗತ್ತಿನಲ್ಲಿರುವ ಜೀವಿಗಳು ನನ್ನ ನಿತ್ಯವಾದ ಸಣ್ಣ ಸಣ್ಣ ಭಾಗಗಳು ನೋಡಿ. ಆಕ್ಚುಲಿ ನಾವು ಕೃಷ್ಣನ ಅಂಶ, ಭಾಗ. ಬದ್ಧ ಜೀವನದಿಂದಾಗಿ ನಮ್ಮ ಜೀವನ ನೋಡಿ ಕೂಡ ಬದ್ಧ, ಸಿದ್ಧ ಜೀವನ ಅಲ್ಲ. ಬದ್ಧ ಜೀವನದಿಂದಾಗಿ ಅವರ ಮನಸ್ಸು ನಮ್ಮನ್ನು ಅರೆಸ್ಟ್ ಮಾಡ್ತೊಂಡಂದ್ರೆ ನಾವು ಹೇಗಂದ್ರೆ ಇಮಿಡಿಯೇಟ್ ಮಾತಾಡ್ತೇವೆ. ಯಾಕಂದ್ರೆ ನಾವು ಮನಸ್ಸು ಕೇಳ್ತಾ ಇದ್ದೇವೆ. ಈಗ ಸರ್, ನಿಮ್ಮ ಮನಸ್ಸು ಕಂಟ್ರೋಲ್ ಅಲ್ಲಿ ಇಲ್ಲ. ನಿಮ್ಮ ಮನಸ್ಸು ಒಳ್ಳೆ ಟ್ರೈನಿಂಗ್ ಆಗ್ಬೇಕು. ಟ್ರೈನಿಂಗ್ ಆಗ್ಬೇಕಿದ್ರೆ ಭಕ್ತರ ಅಸೋಸಿಯೇಷನ್ ಮಾಡ್ಬೇಕು. ನಾವು ಭಕ್ತಿಯಲ್ಲಿ ನಾವು ಸ್ವಲ್ಪ ಮುಂದೆ ಹೋಗ್ಬೇಕು. ಮತ್ತೆಂತ, ಮನಸ್ಸು ಕಂಟ್ರೋಲ್ ಬರ್ತದೆ. ಹಾಗಾಗಿ ಮನಸ್ಸು ಸೇರಿದ 6 ಇಂದ್ರಿಯಗಳನ್ನು ಬಹುವಾಗಿ ಕಷ್ಟಪಡುತ್ತಾರೆ ನೋಡಿ. ಕೃಷ್ಣ ಹೇಳ್ತಾ ಇದ್ದಾನೆ, ಮನಸ್ಸು ಸೇರಿದಂತೆ ಒಟ್ಟಿಗೆ 6 ಇಂದ್ರಿಯಗಳು, ಪಂಚೇಂದ್ರಿಯ ಮತ್ತೆ ಮನಸ್ಸು, ನಾವು ಕಷ್ಟಪಡ್ತಾ ಇದ್ದೇವೆ. ಶ್ಲೋಕ 8. ಶರೀರಂ ಯತ್ ಆವಾಪನೋತಿ ಯಚ್ಚಾಭಿ ಉತ್ಕ್ರಮತೀಶ್ವರ ಗೃಹೀತ್ವೈತ್ಯಾನಿ ಸಂಯಾತಿ ವಾಯುರ್ಗಂಧಾನ್ ಇವಾಶಯಾತ್. ಗಾಳಿಯು ಗಂಧವನ್ನು ಒಯ್ಯುವಂತೆ 5 ಜಗತ್ತಿನ ಜೀವಿ ತನ್ನ ಜೀವನದ ವಿವಿಧ ಕಲ್ಪನೆ ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಒಯ್ಯುತ್ತಾನೆ. ಹೀಗೆ ಅವನು ಒಂದು ಬಗೆಯ ದೇಹವನ್ನು ಪಡೆಯುತ್ತಾನೆ, ಮತ್ತೊಂದು ದೇಹವನ್ನು ಪಡೆಯಲು ಮೊದಲನೇ ದೇಹವನ್ನು ಬಿಡುತ್ತಾನೆ. ಆದ್ರೆ ಎಂತ ಹೇಳ್ತಾರೆ ಇಲ್ಲಿ, ನಾವು ಸಾಯುವಾಗ ಮನಸ್ಸು ಆತ್ಮವನ್ನು ಇನ್ನೊಂದು ದೇಹಕ್ಕೆ ಕೊಂಡು ಹೋಗುವಂಥದ್ದು. ನಿಮ್ಮ ಮನಸ್ಸಿನಲ್ಲಿ ಎಂತ ಉಂಟು ಸಾಯುವಾಗ? ಇಂದ್ರಿಯ ಸುಖ ಅನುಭವಿಸಲಿಕ್ಕೆ ಮನಸ್ಸಿದ್ರೆ
ನಮ್ಗೆ ಯಾವ್ದು ಅನುಭವಿಸಲು ಮನಸ್ಸುಂಟು ಆ ದೇವರನ್ನು ಕೃಷ್ಣ ಕೊಡ್ತಾನೆ. ಕೃಷ್ಣ ಪ್ರಜ್ಞೆ ಇದ್ರೆ ಮನಸ್ಸು ಎಂತ ಮಾಡ್ತದೆ, ಆತ್ಮವನ್ನು ಕೃಷ್ಣ ಧಾಮ ಕೊಂಡೋಗ್ತದೆ. ಹಾಗಾಗಿ ಇದು ಮುಖ್ಯ. ಹೀಗೆ ಅವನು ಒಂದು ಬಗೆಯ ದೇವವನ್ನು ಪಡೆಯುತ್ತಾನೆ, ಮತ್ತೊಂದು ದೇವವನ್ನು ಪಡೆಯಲು ಮೊದಲ ದೇವವನ್ನು ಬಿಡುತ್ತಾನೆ. ಮೈನ್ ಅದಕ್ಕೆ ಒಂದು ನಾವು ಟೋಟಲ್ ನಮ್ಮ ಪ್ರಬೋಧ ಕಾನ್ಶಿಯಸ್ನೆಸ್ ಇಸ್ ಅ ಸಿಂಪ್ಟಮ್ ಆಫ್ ಸೋಲ್. ನಮ್ಮ ಪ್ರಜ್ಞೆ, ಕಾನ್ಶಿಯಸ್ನೆಸ್ ಪ್ರಜ್ಞೆ ಕೃಷ್ಣ ಪ್ರಜ್ಞೆ ಇದ್ರೆ ಸಾಯುವಾಗ ನಮಗೆ ಸಮಸ್ಯೆ ಇಲ್ಲ. ನಮ್ಮ ಪ್ರಜ್ಞೆ ಕೃಷ್ಣ ಪ್ರಜ್ಞೆ ಇಲ್ಲದಿದ್ರೆ ಎಂತಾಗ್ತದೆ, ಸಾಯುವಾಗ ನಮಗೆ ಇನ್ನೊಂದು ದೇಹ ಸಿಗ್ತದೆ. ನಮ್ದು ಎಂತ ಪ್ರಜ್ಞೆ ಉಂಟು ಅದೇ ದೇಹ ಸಿಗ್ತದೆ. ಆಗ ನಾವು ಈ ದೇಹವನ್ನು ಬಿಡ್ತೇವೆ, ಇನ್ನೊಂದು ದೇಹವನ್ನು ಪಡಿತೇವೆ. ಪ್ರಭುತ್ವ ಜಸ್ಟ್ ಚೇಂಜಿಂಗ್ ದ ಡ್ರೆಸ್. ಒಂದು ಬಟ್ಟೆ ತೆಗೆದು ಇನ್ನೊಂದು ಬಟ್ಟೆ ಹಾಕುವಂಥದ್ದು ಅಷ್ಟೇ. ದೇಹ ಅಂದ್ರೆ ಹಾಗೆ ನೋಡಿ, ಆತ್ಮ ಈ ದೇಹವನ್ನು ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗುವಂತ, ಅಂದ್ರೆ ಒಂದು ಬಟ್ಟೆ ಬಿಟ್ಟು ಈ ದೇಹ ಬಟ್ಟೆ ಇದ್ದಾಗೆ. ಹಾಗಾಗಿ ನಾವು ಕೃಷ್ಣ ಪ್ರಜ್ಞೆ ಮಾಡಿದ್ರೆ ಎಂತಾಗ್ತದೆ, ಕೃಷ್ಣ ಧಾಮಕ್ಕೆ ಹೋಗ್ತೇವೆ. ಅಲ್ಲಿ ನಮಗೆ ಆಧ್ಯಾತ್ಮಿಕ ದೇಹ ಸಿಗ್ತದೆ. ಈ ಭೌತಿಕ ದೇಹ ನಶ್ವರ, ಆಧ್ಯಾತ್ಮಿಕ ಹಾಗೆ ಅಲ್ಲ, ಅದು ಶಾಶ್ವತ. ಹಾಗಾಗಿ ನಾವು ಆಧ್ಯಾತ್ಮಿಕ ದೇಹ ಪಡೆಯಲು ನಾವು ಪ್ರಯತ್ನ ಮಾಡಬೇಕು. ಸ್ಪಿರಿಚುವಲ್ ಬಾಡಿ. ಶ್ಲೋಕ 9. ಶ್ರೋತ್ರಂ ಚಕ್ಷು ಸ್ಪರ್ಶನಂ ಚಾರಸನಂ ಗ್ರಹಣಂ ಏವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನ್ ಉಪಸೇವತೆ. ಜೀವಿಯು ಹೀಗೆ ಇನ್ನೊಂದು ಜಡದೇಹವನ್ನು ಪಡೆಯುತ್ತಾನೆ. ಒಂದು ನಿರ್ದಿಷ್ಟ ಬಗೆಯ ಕಿವಿ, ಕಣ್ಣು, ನಾಲಿಗೆ, ಮೂಗು ಮತ್ತು ಸ್ಪರ್ಶೇಂದ್ರಿಯವನ್ನು ಪಡೆಯುತ್ತಾನೆ. ಇವನು ಮನಸ್ಸಿನ ಸುತ್ತ ಜೋಡಿಸಿದೆ ಹೀಗೆ ಅವನು ಇಂದ್ರಿಯ ವಸ್ತುಗಳ ಒಂದು ವಿಶಿಷ್ಟ ತಂಡವನ್ನು ಅನುಭವಿಸ್ತಾನೆ. ಎಂತಾಗ್ತದೆ, ಜೀವಿಗೆ ಇನ್ನೊಂದು ದೇಹ ಸಿಗ್ತದೆ ಅವನ ಕರ್ಮಾನುಸಾರ. ಅವ ಎಂತ ಮನಸ್ಸಲ್ಲಿ ಉಂಟು ಅದೇ ಸಿಗ್ತದೆ. ಒಂದು ನಿಮಿಷ. ಓಕೆ, ಎಸ್. ಶ್ಲೋಕ 10. 10ಕ್ಕೆ ಶ್ಲೋಕ ಇಲ್ಲಪ್ಪ. ಓಕೆ, ಶ್ಲೋಕ ಇಲ್ಲಿ ಮಿಸ್ ಆಗಿದೆ. ಓಕೆ, ನಾನು ಹೇಳ್ತೇನೆ. ಉತ್ಕ್ರಮಾಂತಂ ಸ್ಥಿತಂ ವಾಪಿ ಮುಂಜನಾವ ಗುಣಾನ್ವಿತಂ ವಿಮೂಢನಾನು ಪಶ್ಯಂತಿ ಜ್ಞಾನ ಚಕ್ಷುಷ. ಜೀವಿತ ದೇವನು ಹೇಗೆ ಬಿಡಲ್ಲ, ಪ್ರಕೃತಿ ಗುಣ ಪ್ರಬೋಧ ಅವನು ಯಾವ ಬಗ್ಗೆ ದೇವನು ಇದೆಲ್ಲವನ್ನು ಮೂಢ ಅರ್ಥ ಮಾಡಿಕೊಳ್ಳಲು. ಆದರೆ ಜ್ಞಾನದ ಶಿಕ್ಷಣ ಪಡೆದ ಕಣ್ಣುಗಳಿರುವವನು ಇದೆಲ್ಲವನ್ನು ಅರ್ಥ ಮಾಡ್ತಾನೆ. ಅಂದ್ರೆ ಈಗ ನೀವು ಇದನ್ನು ಈಗ ಯಾರಾದ್ರೂ ಹೇಳಿ, ಈಗ ನಿಮ್ಗೆ ಗೊತ್ತಾಯ್ತು ವಿಷಯ, ಸಾಯುವಾಗ ನಮ್ದು ಯಾವ್ದು ಕಂಡೀಷನ್ ಇರ್ತದೆ ಅಂತ ದೇಹ ಸಿಗ್ತದೆ. ನೀವು ಈಗ ಯಾರಾದ್ರೂ ಹೇಳ್ತೀರಿ, ಅವೆಂತ ಹೇಳ್ತಾನೆ, ನಿಮ್ಗೆ ಯಾರು ಹೇಳಿದ್ದು ಕೇಳ್ತಾನೆ. ಅದು ಇಸ್ಕಾನ್ ಅವರು ನಿನ್ನೆ ಭಗವದ ಕ್ಲಾಸ್ ಮಾಡಿದ್ರು, ಅವರಿಗೆ ಹುಚ್ಚು ನಿಮ್ಗೆ ಕೂಡ ಹುಚ್ಚು, ಜಾಲಿ ಮಾಡಿಯಪ್ಪ, ಎಂತ ದೇಹ, ಈ ಮನುಷ್ಯ ಜನ್ಮ ಲಿವ್ ದ ಫುಲ್ಲೆಸ್ಟ್ ಅಂತ ಹೇಳ್ತಾರೆ. ಯಾಕೆಂದ್ರೆ ಅದಕ್ಕೆ ಕೃಷ್ಣ ಗೊತ್ತುಂಟು ನೋಡಿ. ಆ ವೆರಿ ನೆಕ್ಸ್ಟ್ ಶ್ಲೋಕ ಕೃಷ್ಣ ಅಂತ ಹೇಳ್ತಾನೆ, ಜೀವಿತನ ದೇವನು ಹೇಗೆ ಬಿಡು, ಪ್ರಕೃತಿ ಗುಣ ಪ್ರಬೋಧ ಅವನು ಯಾವ ಬಗ್ಗೆ ದೇವನು ಅನ್ವಯಿಸ್ತಾನೆ, ಇದೆಲ್ಲ ಅವನು ಮೂಢರಿಗೆ ಅರ್ಥ ಆಗುದಿಲ್ಲ ಅಂತ ಹೇಳ್ತಾನೆ. ಅವರೆಲ್ಲ ಮೂಢರು. ಆದರೆ ಜ್ಞಾನದಲ್ಲಿ ಶಿಕ್ಷಣ ಪಡೆದ ಕಣ್ಣುಗಳಿರೋನು ಇದೆಲ್ಲ ಅರ್ಥ ಕಾಣಬಲ್ಲ. ಯಾರಿಗೆ ಜ್ಞಾನ ಉಂಟು ಅವರಿಗೆ ಅರ್ಥ ಆಗ್ತದೆ. ಹಾಗೆ ಕೃಷ್ಣ ಪ್ರಜ್ಞೆ ಯಾರಿಗೆ? ಮೂಢರಿಗೆ ಅಲ್ಲ, ಜ್ಞಾನ ಇರುವವರಿಗೆ. ಕೃಷ್ಣ ವರ್ಣಂ ತುಷಾ ಕೃಷ್ಣಂ ಸಂಗೋಪಾಂಗ ಭಾಷಣಂ ಯಜ್ಞೇ ಸಂಕೇತ ಪ್ರಾಯ ಯಜಂತಿ ಸುಮೇಧಶ. ಸುಮೇಧಶ ಅಂದ್ರೆ ಬುದ್ಧಿವಂತರು ಈ ಕೃಷ್ಣವನ್ನು ತಗೊಳ್ತಾರೆ, ಬುದ್ಧಿಹೀನರಲ್ಲ. ಅವರು ಮೂಢರಿಗೆ ಅರ್ಥ ಆಗುದಿಲ್ಲ. ಇಲ್ಲಿ ನೋಡಿ, ಅವನ ಕಾರ್ ಹಾಳಾಗಿದೆ, ಅವನು ನೋಡ್ತಾ ಇದ್ದಾನೆ, ಅವ್ನಿಗೆ ಗೊತ್ತಾಗ್ತಾ ಇಲ್ಲ. ಮತ್ತೆ ಮೆಕ್ಯಾನಿಕ್ ಬಂದು ನೋಡ್ತಾನೆ, ಅವನಿಗೆ ಗೊತ್ತಾಗ್ತದೆ. ಹಾಗೆ ಒಬ್ಬ ಜ್ಞಾನ ಇದ್ದು ನೋಡುವಂಥದ್ದು, ಇನ್ನೊಬ್ಬ ಜ್ಞಾನ ಇಲ್ಲದೆ ನೋಡುವಂಥದ್ದು. ಹಾಗಾಗಿ ಆತ್ಮದ ಬಗ್ಗೆ ನಮ್ಗೆ ಸ್ವಲ್ಪ ಜ್ಞಾನ ಇರಬೇಕು. ಯಾಕೆ ನಮ್ಗೆ ಶಾಲಾ ಕಾಲೇಜ್ ಕಲಿಯುವುದಿಲ್ಲ, ಯಾರು ಕಲಿಸುವುದಿಲ್ಲ. ಹಾಗಾಗಿ ಸರಿಯಾದ ಒಂದು ಬೋನಫೈಡ್ ಸಂಸ್ಥೆಯಿಂದ, ಬೋನಫೈಡ್ ಆಚಾರ್ಯ ಪ್ರಭುಪಾದ್ ಅವರು ಕೊಟ್ಟ ಪುಸ್ತಕದಿಂದ, ಅವರ ಮಾರ್ಗದರ್ಶನ ನಾವೀಗ ಕಲಿತಾ ಇದ್ದೇವೆ. ಇಲ್ಲದೆ ಆಗುದಿಲ್ಲ, ಕಲೀಲಿಕ್ಕೆ ಕಷ್ಟವೇ ಇದೆ ಆತ್ಮದ ಬಗ್ಗೆ.
ಎಸ್. ಶ್ಲೋಕ 11. ಯತಂತೋ ಯೋಗಿನ ಚೈನಂ ಪಶ್ಯಂತಿ ಆತ್ಮನಿ ಅವಸ್ಥಿತಂ ಯತಂತೋ ಅಪಿ ಅಕೃತಾತ್ಮನೋ ನೈನಂ ಪಶ್ಯಂತಿ ಅಚೇತಸ. ಆತ್ಮಸಾಕ್ಷಿ ನೆಲೆಯಾಗಿದ್ದು ಪ್ರಯತ್ನ ಪಡುತ್ತಿರೋ ಆಧ್ಯಾತ್ಮಿಕವಾದಗಳು ಇದೆಲ್ಲವನ್ನು ಸ್ಪಷ್ಟವಾಗಿ ಕಾಣಬಹುದು. ನೋಡಿ, ಯಾರು ಆತ್ಮಸಾಕ್ಷಿ ಅಲ್ಲಿ ನೆಲೆಯಾಗಿದ್ದಾರೆ ಅವರಿಗೆ ಇದು ಗೊತ್ತಾಗ್ತದೆ. ಅದು ಹೇಳುವಂಥದ್ದು ಎಂತಂದ್ರೆ ಪ್ರಭುಪಾದ ಹೇಳುವಂಥದ್ದು, ವಾಟ್ ಈಸ್ ದ ಯೂಸ್ ಆಫ್ ಪ್ಯಾರೆಟ್ ಲೈಕ್ ಚಾಂಟಿಂಗ್. ಗಿಳಿ ಗಿಳಿ ಹರೇ ಕೃಷ್ಣ ಹೇಳ್ತದೆ, ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ. ಅದು ಕುತ್ತಿಗೆ ಇಡುವಾಗ ಅಂತ ಹೇಳುವಂಥದ್ದು. ಕುತ್ತಿಗೆ ಹಿಡಿಯುವಾಗ ವಾ ವಾ ಅಂತ ಹೇಳ್ತಾರೆ. ಪ್ರಭುಪಾದ ಹೇಳ್ತಾರೆ, ವಾಟ್ ಈಸ್ ದ ಯೂಸ್ ಆಫ್ ಪ್ಯಾರೆಟ್ ಲೈಕ್ ಚಾಂಟಿಂಗ್ ಅಂದ್ರೆ ಆತ್ಮ ಸಾಕ್ಷಾತ್ಕಾರ ಇಲ್ಲದೆ ನಾವು ಎಷ್ಟು ಹೇಳಿದ್ರು ಕೂಡ ಅದು ಅಷ್ಟೇ. ಅದು ರಿಯಲೈಸ್ ನಾಲೆಜ್ ಅಲ್ಲ. ರಿಯಲೈಸ್ ನಾಲೆಜ್ ಅಂದ್ರೆ ಒನ್ಸ್ ಯು ಗೆಟ್ ಇನ್ ಟು ಸೇವಾ, ನಾವು ಭಕ್ತಿ ಸೇವೆಯಲ್ಲಿ ತೊಡಗಿದ ಮೇಲೆ ಕೃಷ್ಣ ನಮ್ಮ ಸೇವೆಗೆ ಅನುಗುಣವಾಗಿ ನಮಗೆ ಸಾಕ್ಷಾತ್ಕಾರ ಕೊಡ್ತಾನೆ, ರಿಯಲೈಸೇಷನ್. ಹಾಗಾಗಿ ಆತ್ಮ ಸಾಕ್ಷಾತ್ಕಾರ ನೆಲೆಯಾಗಿದ್ದು ಪ್ರಯತ್ನ ಪಡೋದು ಆಧ್ಯಾತ್ಮಿಕಗಳು ಇದೆಲ್ಲವೂ ಸ್ಪಷ್ಟವಾಗಿ ಕಾಣಬಲ್ಲ, ಗೊತ್ತಾಗ್ತದೆ ಅವರಿಗೆ. ಎಸ್, ಆತ್ಮದ ಬಗ್ಗೆ. ಆದರೆ ಯಾರ ಮನಸ್ಸು ಬೆಳೆದಿಲ್ಲವೋ ಮತ್ತು ಯಾರು ಆತ್ಮ ಸಾಕ್ಷಾತ್ಕಾರ ನೆಲೆಯನ್ನು ಪಡೆದರೋ ಅವರಿಗೆ ಕಾಣುವುದಿಲ್ಲ. ಹಾಗಾಗಿ ಮೀನ್ ಅಂತ ಆತ್ಮ ಸಾಕ್ಷಾತ್. ಪ್ರಭುಪಾದ ಒಂದು ಪುಸ್ತಕ ಬರ್ತಾ ಇದೆ, ಸೈನ್ಸ್ ಆಫ್ ಸೆಲ್ಫ್ ರಿಯಲೈಸೇಷನ್, ಆತ್ಮ ಸಾಕ್ಷಾತ್ಕಾರ. ಎಸ್. ಶ್ಲೋಕ 13. ಗಾಮಾವಿಶೇಷ ಭೂತಾನಿ ಧಾರಯಾಮಿ ಅಹಮೋಜಸ ಪುಷ್ಣಾಮಿ ಔಷಧಿಯ ಸರ್ವ ಸೋಮಭೂತ ರಸಾತ್ಮಕ. ನಾನು ಪ್ರತಿಯೊಂದು ಲೋಕವನ್ನು ಪ್ರವೇಶಿಸ್ತೇನೆ, ಕೃಷ್ಣ ಎಲ್ಲ ಲೋಕ ಹೋಗ್ತಾನೆ, ಮತ್ತು ನನ್ನ ಶಕ್ತಿ ನಾವು ತಮ್ಮ ಪದದಲ್ಲಿ ಉಳಿತವೆ. ಓಜಸ, ಓಜಸ್ ಅಂದ್ರೆ ಕೃಷ್ಣನ ಶಕ್ತಿಯಿಂದ ಇರುವಂತದ್ದು. ಓಜಸ್, ಓಜಸ್ ಅಂದ್ರೆ ಹೀಗೇಗಂದ್ರೆ ಈಗ ನೀವು ಕಬ್ಬಿಣ ಹಾಕಿ ಒಂದು ಪೇಪರ್ ಅಲ್ಲಿ ಮತ್ತೆ ಕೆಳಗೆ ಮ್ಯಾಗ್ನೆಟ್ ಹಾಕಿ, ಮ್ಯಾಗ್ನೆಟ್ ಎಲ್ಲ ಕಬ್ಬಿಣ ಇರ್ತದೆ. ಅದೇ ರೀತಿ ಕೃಷ್ಣನ ಓಜಸ್ಸಿಂದ ಎಲ್ಲ ಇರುವಂತದ್ದು ಎಲ್ಲವೂ. ಪ್ರಭುಪಾದ ಹೇಳ್ತಾರೆ ಎಂತಂದ್ರೆ ಸೀಸನ್ಸ್ ಆರ್ ಚೇಂಜಿಂಗ್, ಮತ್ತೆ ಎಲ್ಲವೂ ಆಗುವಂಥದ್ದು. ಪ್ರಕೃತಿ ಎಂತೆಲ್ಲ ಆಗ್ತದೆ ಎಲ್ಲವೂ ಆಗುವ ಕೃಷ್ಣನ ಓಜಸ್ಸಿನಿಂದ. ನನ್ನ ಶಕ್ತಿಯಿಂದ ಅವು ನಮ್ಮ ಪಥದಲ್ಲಿ ಉಳಿತವೆ. ನಾನು ಚಂದ್ರ ಆಗ್ತೇನೆ ನೋಡಿ. ಯಾಕೆ? ಈ ತರಕಾರಿಗಳಿಗೆ ಜೀವರಸ ಕೊಡ್ಲಿಕ್ಕೆ ಕೃಷ್ಣ ಚಂದ್ರ ಹೋಗುದು. ತರಕಾರಿಗೆ ಜೀವರಸ ಬರುವುದು ಹೇಗೆ? ರಾತ್ರಿ ಚಂದ್ರನಿಂದ. ನಮ್ಗೆ ತಿನ್ಬೇಕಲ್ಲ ಎಂತಾದ್ರು, ಅದು ಕೃಷ್ಣ. ಇದು ಕೃಷ್ಣ ನೋಡಿ. ಹೇಗಂದ್ರೆ ತಂದೆ ಎಂತ ಮಾಡ್ತಾರೆ, ಮಗನಿಗೋಸ್ಕರ ಸ್ವಲ್ಪ ಸ್ಟ್ರಗಲ್ ಮಾಡ್ತಾರೆ. ಅದೇ ರೀತಿ ಪ್ರಭುಪಾದ ಕೃಷ್ಣ ನಮ್ಮ ರಿಯಲ್ ಫಾದರ್. ನಮಗೆ ತಿನ್ನಲಿಕ್ಕೋಸ್ಕರ ಕೃಷ್ಣ ಎಂತ ಮಾಡುವಂತ ಚಂದ್ರನಾಗುವಂಥದ್ದು. ಹಾಗೆ ಎಲ್ಲ ಆ ತರಕಾರಿಗೆ ಜೀವರಸವನ್ನು ಕೊಡುತ್ತೇನೆ. ಎಸ್. ಶ್ಲೋಕ 14. ಓಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಾಶ್ರಿತ ಪ್ರಾಣಾಪನ ಸಮಯುಕ್ತ ಪಚ್ಚಾಮಿ ಅನ್ನಂ ಚತುರ್ವಿಧಂ. ಎಲ್ಲ ಜೀವಿಗಳ ದೇಹಗಳ ಜಠರಾಗಿ ನಾನು, ಎಲ್ಲಾ ಜೀವಿಗಳ ದೇಹಗಳ ಜಠರಾಗಿ ನಾನು ದೇಹದಿಂದ ಹೊರಗೆ ಹೋಗುವ ಮತ್ತು ಒಳಗೆ ಬರುವ ಪ್ರಾಣವನ್ನೊಂದಿಗೆ ಸೇರಿ 4 ವಿಧವಾದ ಆಹಾರವನ್ನು ಜೀರ್ಣ ಮಾಡುತ್ತೇನೆ. ಈ ಜಠರಾಗ್ನಿ ಅಂದ್ರೆ ಇದು ತುಂಬಾ ಎಂತ ಹೇಳುವಂಥದ್ದು, ಹಾಟ್. ಅದಕ್ಕೆ ನೋಡಿ, ಹಿಂದಿನ ಕಾಲದಲ್ಲಿ ಕೋಲ್ಡ್ ಅನ್ನೋದು ಇರಲಿಲ್ಲ. ಈಗ ನಮ್ಮ ಸೋಕಾಲ್ಡ್ ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್, ಕೋಲ್ಡ್ ಮಕ್ಕಳಿಗೆಲ್ಲ ಕೋಲ್ಡ್ ನೀರು ಆಗ್ಬೇಕು, ಕೋಲ್ಡ್ ಜ್ಯೂಸ್ ಆಗ್ಬೇಕು. ಕೋಲ್ಡ್ ಒಳ್ಳೇದಲ್ಲ. ಯಾಕೆ? ಎಂತ ಆಗ್ತದೆ ಕೋಲ್ಡ್ ಹೋದ ಕೂಡಲೇ ಅದು ಬಿಸಿ ತಣ್ಣಗಾಗ್ತದೆ, ಡೈಜೆಷನ್ ಸರಿ ಆಗುದಿಲ್ಲ. ಅದಕ್ಕೆ ಯಂಗ್ಸ್ಟರ್ಸ್ಗೆಲ್ಲ ಡಿಸೀಸ್ ಬರುದು. ಯಾಕೆಂದ್ರೆ ಅವರಿಗೆ ಬ್ಯಾಲೆನ್ಸಿಂಗ್ ಗೊತ್ತಿಲ್ಲ. ಆಯುರ್ವೇದದಲ್ಲಿ ನೋಡಿ, ಕೋಲ್ಡ್ ಉಂಟಾ? ಇಲ್ಲ, ಕೋಲ್ಡ್ ಇಲ್ಲ. ಕೋಲ್ಡ್ ಅಂದ್ರೆ ಎಂತ ಮಾಡ್ತದೆ? ಸಪ್ರೆಸ್ ಮಾಡ್ತದೆ ಇದು ಎಂತ ಹೇಳುವಂಥದ್ದು, ಬಿಸಿಯನ್ನು. ಹಾಗೆ ಕೃಷ್ಣ ಹೇಳುವಂಥದ್ದು 4 ರೀತಿಯ ಆಹಾರವನ್ನು ಜೀರ್ಣ ಮಾಡ್ತಾನೆ. ಎಂತ ಯಾವುದೆಲ್ಲ? ಅದು ನುಂಗುವಂಥದ್ದು, ಅಗಿಯುವಂಥದ್ದು, ನೆಕ್ಕುವಂಥದ್ದು, ಮತ್ತೆ ಎಳೆದುಕೊಳ್ಳುವಂಥದ್ದು. ಈಗ ನಾವು ಹಾಲನ್ನೆಲ್ಲ ಈಗ ಎಳೆದುಕೊಳ್ತೇವೆ, ಕೆಲವು ನಗ್ತೇವೆ, ಅಗಿತೇವೆ, ನುಂಗುತ್ತೇವೆ, ಈ ರೀತಿ. ಹಾಗಾಗಿ ಇದು ಮಾಡುದು ಯಾರು? ಕೃಷ್ಣ. ಎಲ್ಲಾ ಜೀವಿಗಳ ದೇಹಗಳ ಜಠರಾಗಿ ನಾನು. ಆ ಡೈಜೆಸ್ಟಿವ್ ಸಿಸ್ಟಮ್ ಕೃಷ್ಣ ಅಂತ. ಅದರಿಂದ ಪ್ರಾಪರ್ ಆಗಿ ನಮ್ಗೆ ಡೈಜೆಷನ್ ಆಗುವಂಥದ್ದು.
ಜೀರ್ಣ ಮಾಡುತ್ತೇನೆ. ಎಸ್, ತುಂಬಾ ಇಂಪಾರ್ಟೆಂಟ್ ಶ್ಲೋಕ ಇದು. ಶ್ಲೋಕ 15. ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ ಮತ್ತಾ ಸ್ಮೃತಿ ಜ್ಞಾನಮಪೋಹಂ ಚ ವೇದೇಶು ಸರ್ವೇ ಅಹಂ ವೇದ್ಯೋ ವೇದಾಂತ ವೇದವಿದೇವ ಚಾಹಂ. ನಾನು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿದ್ದೇನೆ. ಈಗ ಹೇಗಂದ್ರೆ, ಈ ಪುಸ್ತಕ ವಿತರಣೆ ಮಾಡುವಾಗ ನಮ್ದು ಒಂದು ಸ್ಟಾಲ್ ಇರ್ತದೆ, ಹಾಗೆ ಇನ್ನು 10 ಸ್ಟಾಲ್ ಇರ್ತದೆ. ಎಲ್ಲ ಈ ಸೋಕಾಲ್ಡ್ ಆಧ್ಯಾತ್ಮಿಕ ಸಂಸ್ಥೆ ಅವರು ಕೂಡ ಪುಸ್ತಕ ವಿತರಣೆ ಮಾಡ್ತಾರೆ. ಅದರಲ್ಲಿ ಪ್ರಬೋಧ ಅಂತ ಹೇಳ್ತಾರೆ. ಒಮ್ಮೆ ಬಾಂಬೆಯಲ್ಲಿ ಪುಸ್ತಕ ವಿತರಣೆ ಮಾಡುವಾಗ ಪ್ರಭುಪಾದ್ ಶಿಷ್ಯ ಬಂದು ಹೇಳಿದ, ಪ್ರಭುಪಾದ್ ಒಂದು ಫೇಮಸ್ ಸಂಸ್ಥೆ, ಅವರು ಕೂಡ ಭಗವದ್ಗೀತೆ ಸೇಲ್ ಮಾಡ್ತಾ ಇದ್ದಾರೆ. ಅವರು ಕಮ್ಮಿಗೆ ಸೇಲ್ ಮಾಡ್ತಾ ಇದ್ದಾರೆ, ಕೆಲವರಿಗೆಲ್ಲ ಫ್ರೀಗೆ ಕೊಡ್ತಾ ಇದ್ದಾರೆ. ಪ್ರಭುಪಾದ್ ಹೇಳ್ತಾರೆ, ದೇರ್ ಪೇಪರ್ ಇಸ್ ಆಫ್ 4th ಕ್ವಾಲಿಟಿ ಅಂಡ್ ದೇರ್ ಕಂಟೆಂಟ್ ಇಸ್ ಆಫ್ 5th ಕ್ವಾಲಿಟಿ. ಒಳಗೆ ಕಂಟೆಂಟ್ ಅಂದ್ರೆ ಭಾವಾರ್ಥ, ಅದು 5th ಕ್ವಾಲಿಟಿ ಪ್ರಭುಪಾದ್ ಹೇಳ್ತಾರೆ. ಹಾಗಾಗಿ ಇಂಥದ್ದು ಸಂಸ್ಥೆ ಉಂಟು, ತುಂಬಾ ಸಂಸ್ಥೆ ಉಂಟು. ಅವರೆಂತ ಮಾಡ್ತಾರೆ, ಅವರು ಕೂಡ ಪುಸ್ತಕ ವಿತರಣೆ ಮಾಡ್ತಾರೆ. ಆದ್ರೆ ಅವ್ರು ಹೇಳೋದು ಅಂತ, ಭಗವಂತ ಹೃದಯದಲ್ಲಿ ಇಲ್ಲ ಅಂತೆ. ಕೃಷ್ಣ ಅಂತ ಹೇಳ್ತಾರೆ ಇಲ್ಲಿ, ನಾನು ಪ್ರತಿಯೊಬ್ಬರ ಹೃದಯದಲ್ಲಿ ಇದ್ದೇನೆ. ಅವ್ರು ಚೇಂಜ್ ಅವರ ಪುಸ್ತಕದಲ್ಲಿ ಕೃಷ್ಣ ಇಲ್ಲಿದ್ದ ಅಂತ. ಎರಡು ಅಂತ ಹೇಳೋದು ನಮ್ಮ ಹುಬ್ಬಿದು ಮಧ್ಯೆ ಇದು ಇಲ್ಲಿದ್ದಾನೆ. ಕೆಲವರು ಈ ತಲೆಯಲ್ಲಿ ಇಲ್ಲಿದ್ದಾನೆ ಎಂತ ಹೇಳ್ತಾರಪ್ಪ. ಅವ್ರದ್ದು ಓನ್ ಅಂದ್ರೆ ಇಂಟರ್ಪ್ರಿಟೇಷನ್ ಮಾಡ್ತಾರೆ. ಮತ್ತೆ ಒಂದು ಸಹ ಎಂತ ಅಂದ್ರೆ, ಒಂದು ಸಂಸ್ಥೆ, ಫೇಮಸ್ ಸಂಸ್ಥೆ, ಅವ್ರು ಎಂತಂದ್ರೆ ಅಲ್ಲಿ ಕೃಷ್ಣ ಹೇಳುವಂತ ಶ್ರೀ ಭಗವಾನ್ ಉವಾಚ, ಅಲ್ಲಿ ಎಂತ ಮಾಡಿದ್ದಾರೆ, ಶ್ರೀ ಶಿವ ಉವಾಚ, ಭಗವಾನ್ ಕಟ್ ಮಾಡಿ ಶಿವ. ನಾನು ಕೇಳಿದೆ, ಇದು ಯಾಕೆ ಮಾಡಿದ್ದೀರಿ? ಅಲ್ಲ, ಅದು ನಮ್ಮ ಗುರುಗಳು ಮಾಡಿದ್ರು. ನಿಮ್ಮ ಗುರುಗಳಿಗೆ ಎಂತ ಅಥಾರಿಟಿ ಉಂಟು? ಅಲ್ಲ, ಅವರು ಹಿಮಾಲಯದಿಂದ ಅವರಿಗೆ ಸಾಕ್ಷಾತ್ಕಾರ ಆದ, ಈ ರೀತಿ ಎಲ್ಲ ಹೇಳ್ತಾರೆ. ಎಲ್ಲ ಬೋಗಸ್. ಹಾಗಾಗಿ ನಾವು ಯಾರು ಹೇಳ್ಬೇಕು? ಪ್ರಭುತ್ವ ಕೃಷ್ಣ ಇಸ್ ಹೈಯೆಸ್ಟ್ ಅಥಾರಿಟಿ. ಕೃಷ್ಣ ಹೇಳ್ತಾ ಇದ್ದಾನೆ, ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿದ್ದಾನೆ. ಮತ್ತೆ ನಮ್ಗೆ ಎಂತ ಡೌಟ್? ಕೃಷ್ಣನ ಮಾತು ನಮ್ಗೆ ಕೇಳಲಿಕ್ಕೆ ಮನಸ್ಸಿಲ್ಲ, ಅದಕ್ಕೆ ನಮ್ಗೆ ಡೌಟ್ ಹೀಗೆ ಬರುವಂಥದ್ದು. ಅವರು ಹೇಳಿದ್ದಾರೆ, ಇವರು ಹೇಳಿದ್ದಾರೆ. ಇಲ್ಲ, ಕೃಷ್ಣ ಹೈಯೆಸ್ಟ್ ಅಥಾರಿಟಿ. ಕೃಷ್ಣ ಹೇಳ್ತಾ ಇದ್ದಾನೆ, ನಾನು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿದ್ದೇನೆ. ಇದ್ದಾನೆ. ಮತ್ತೆ ಎಂತ ಕೃಷ್ಣ ಮಾಡ್ತಾನೆ? ಸ್ಮರಣೆ, ಜ್ಞಾನ ಮತ್ತು ಮರೆವು. ಈಗ ಇಲ್ಲಿ ಕುಕಿಂಗ್ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಈಗ ನಾನು ಕೂಡ ಸ್ವಲ್ಪ ಕುಕಿಂಗ್ ಮಾಡ್ತೇನೆ. ಕೆಲವೊಮ್ಮೆ ಎಂತ ಆಗ್ತದೆ, ಕುಕಿಂಗ್ ಹೋಗುವಾಗ ಸಡನ್ ಥಾಟ್ ಬರ್ತದೆ, ಈ ಡಿಶ್ ಮಾಡುವ. ಆ ಸ್ಮರಣೆ ಯಾರು ಕೊಡುವಂಥದ್ದು? ಕೃಷ್ಣ. ಮತ್ತೆ ಕುಕಿಂಗ್ ಮಾಡ್ಲಿಕ್ಕೆ ನಿಮ್ಗೆ ಸ್ವಲ್ಪ ಜ್ಞಾನ ಇರಬೇಕು. ಯಾವ ಟೈಮ್ ಅದನ್ನು ತೆಗಿಬೇಕು, ಯಾವಾಗ ಬೇಯ್ತದೆ, ಮತ್ತೆ ಯಾವಾಗ ಅದನ್ನು ಹಾಕಬೇಕು, ಇದೆಲ್ಲ ನಿಮ್ಗೆ ಇರಬೇಕು. ಎಲ್ಲದ ಎಂತ ಆಗ್ತದೆ? ಒಟ್ರಾಸಿ ಆಗ್ತದೆ. ಒಟ್ಟು ಯಾವ ಹಾಕಿದ್ರೆ ಅದು ಟೋಟಲ್ ಫ್ಲಾಪ್ ಆಗ್ತದೆ. ಏಕೆಂದ್ರೆ ಈ ವೆಜ್ ಬಿರಿಯಾನಿ ಮಾಡುವಾಗ ನಾವು ಎಂತ ಮಾಡಬೇಕು, ಅದನ್ನು ತೆಗೆಯುವ ಒಂದು ಟೈಮ್ ಉಂಟು. ಅಂದ್ರೆ ಜಾಸ್ತಿ ಬೇಯಲಿ ಕೂಡಲ್ಲ, ಕಡಿಮೆ ಬೇಯಲಿ, ಆ ಟೈಮಲ್ಲಿ ನಾವು ತೆಗಿಬಾರ್ದು. ಮತ್ತೆ ತೆಗೆದು ಸ್ವಲ್ಪ ನಾವು ಅದನ್ನು ಬಂದಲ್ಲಿ ಇಡಬೇಕು. ಮತ್ತೆ ಬೇಯ್ತದೆ. ಮತ್ತೆ ಅದರಲ್ಲೂ ಕೂಡ ನಾವು ಅರ್ಧ ಗಂಟೆ ನಂತರ ನಾವು ತೆಗಿಬೇಕು. ಅದನ್ನ ಇಟ್ಟು ಇನ್ನೊಂದು ಇದಕ್ಕೆ ಇದು ಮಾಡ್ಬೇಕು. ಈ ರೀತಿ ಎಲ್ಲ ಉಂಟು. ಹಾಗೆ ಸ್ವಲ್ಪ ಜ್ಞಾನ ಗೊತ್ತಿರ್ಬೇಕು. ಜ್ಞಾನ ಗೊತ್ತಿಲ್ಲದೆ ಒಟ್ಟು ಹೋಗಿ ನಾನು ಕುಕಿಂಗ್ ಮಾಡ್ತೇನೆ ಅಂದ್ರೆ ಯಾರು ತಿನ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಸ್ವಲ್ಪ ನಮಗೆ ಅದ್ರ ಐಡಿಯಾ ಇರಬೇಕು. ಅದಕ್ಕೆ ನಾವು ಎಂತ ಅಂದ್ರೆ, ನಮ್ಮ ಇಲ್ಲಿ ಇಸ್ಕಾನ್ ಅಲ್ಲಿ ಹೇಗೆ ಅಂದ್ರೆ, ಇನಿಷಿಯಲ್ ನಾವು ಒಂದು 2 ವರ್ಷ ಅಸಿಸ್ಟೆಂಟ್ ಆಗಿ ಸೇವೆ ಮಾಡ್ಲಿಕ್ಕೆ ಉಂಟು. ಮತ್ತೆ ನಮಗೆ ಸಿಗುವಂಥದ್ದು ಫಸ್ಟಿಗೆ ಕೊಡುವುದಿಲ್ಲ. ಯಾರು ಮೇನ್ ಕುಕ್ ಅವನಿಗೆ ನಾವು ಅಸಿಸ್ಟೆಂಟ್ ಆಗ್ಬೇಕು, ನೋಡ್ಬೇಕು ಸರಿ ಹೇಗೆ ಮಾಡ್ತಾನೆ. ಅಲ್ಲಿ ಸ್ವಲ್ಪ ನಮಗೆಲ್ಲ ಮಾಡ್ಲಿಕ್ಕೆಲ್ಲ ಅಂದ್ರೆ ಸ್ವಲ್ಪ ನಮಗೆ ಸಿಗ್ತದೆ ಚಾನ್ಸ್. ಆಗ ನಾವು ನೋಡಿ ಕಲಿಬೇಕು, ಮತ್ತೆ ಇಳಿಯುವಂಥದ್ದು. ಯಾಕಂದ್ರೆ ಕೃಷ್ಣನಿಗೆ ಮಾಡುವಾಗ ನಾವು ಎಂತ ಹೇಳುವಂಥದ್ದು, ತಳ ಹಿಡ್ದದ್ದು ಮತ್ತೆ ಟೇಸ್ಟ್ ಇಲ್ಲದೆಲ್ಲ ಕೊಟ್ರೆ, ಯಾಕಂದ್ರೆ ರಾಧಾರಾಣಿ ಮಾಡುವಂಥದ್ದು ಒಮ್ಮೆ ಮಾಡಿದ್ದು ಅವಳು ನೆಕ್ಸ್ಟ್ ಮಾಡುದಿಲ್ಲ, ಮೆನು ಚೇಂಜ್ ಆಗ್ತದೆ. ಅವಳು ಪ್ರಭುತ್ವ ಹೇಳ್ತಾರೆ, ರಾಧಾರಾಣಿ ಇವತ್ತು ಮಾಡಿದಾಳೆ, ನೆಕ್ಸ್ಟ್ ಅದು ಮೆನು ಇಲ್ಲ, ಚೇಂಜ್. ಹಾಗಾಗಿ ರಾಧಾರಾಣಿ ಆ ಸ್ಟ್ಯಾಂಡ್ ಇರುವಾಗ ನಾವು ಸ್ವಲ್ಪ ಅದು ಒಳ್ಳೇದು ಮಾಡ್ಬೇಕಲ್ಲ ಕೃಷ್ಣನಿಗೆ. ಹಾಗಾಗಿ ಜ್ಞಾನ ಇರ್ಬೇಕು. ಜ್ಞಾನ ಇಲ್ಲದ ಅಡಿಗೆ ಆಗುದಿಲ್ಲ. ಮತ್ತೆಂತಂದ್ರೆ ಎಂತ ಹೇಳುವಂಥದ್ದು, ಪ್ರಜ್ಞೆ ಕೂಡ ಒಳ್ಳೆ ಪ್ರಜ್ಞೆ ಇರ್ಬೇಕು. ಆಕ್ಚುಲಿ ಪ್ರಭುತ್ವ ಹೇಳ್ತಾರೆ, ಈಗ ನಾವು ಕ್ಲಾಸ್ ಕೊಡುವಂಥದ್ದು ನಮ್ಮ ಅಕಾಡೆಮಿಕ್ ಇಂದ ಅಲ್ಲ, ನಮ್ಮ ಕಾನ್ಶಿಯಸ್ನೆಸ್ ಇಂದ. ಅದೇ ರೀತಿ ಅಡಿಗೆ ಮಾಡುವಂಥ ನಮ್ಮ ಇದರಿಂದ ಅಲ್ಲ, ನಮ್ಮ ಪ್ರಜ್ಞೆಯಿಂದ. ಹಾಗೆ ಕೃಷ್ಣ ಪ್ರಜ್ಞೆ ಆಗಿ ನಾವು ಮತ್ತೆ ಅಡಿಗೆ ಮಾಡುವಾಗ ಅದು ಕೂಡ ಕೃಷ್ಣಟೈಸ್ ಆಗ್ತದೆ. ಹಾಗಾಗಿ ಜ್ಞಾನ ಇರಬೇಕು. ಮತ್ತೆ ಮರವು ಕೆಲವೊಮ್ಮೆ ಮರಿತೇವೆ. ನನಗೆ ಎಷ್ಟೋ ಸಲ ಸ್ವೀಟಿಗೆಲ್ಲ ಈ ಕ್ಯಾಶೂಸ್, ದ್ರಾಕ್ಷಿ ಇದೆಲ್ಲ ಹಾಕ್ಲಿಕ್ಕೆ ಏಲಕ್ಕಿ ಅಂದ್ರೆ ಮರಿತದೆ ಕೆಲವೊಮ್ಮೆ ಎಂತ ಹೇಳುವಂಥದ್ದು, ಉಪ್ಪು ಅಂದ್ರೆ ಫಸ್ಟಿಗೆ ನಾವು ಹಾಕ್ತೇವೆ, ಮತ್ತೆ ಸೆಕೆಂಡ್ ಟೈಮ್ ಹಾಕ್ಲಿಕ್ಕೆ ಮರೆತು ಹೋಗ್ತದೆ. ಈ ರೀತಿಯಲ್ಲಿ ಆಗ್ತದೆ, ಅದೆಲ್ಲ ಬರ್ತದೆ. ಮರವು ಯಾರು ಕೊಡುವಂಥ? ಕೃಷ್ಣ. ಹಾಗಾಗಿ ಸ್ಮರಣೆ, ಜ್ಞಾನ, ಮರವು ಕೃಷ್ಣನಿಂದ ಬರುವಂಥದ್ದು. ಮತ್ತೆ ಇದು ಇಂಪಾರ್ಟೆಂಟ್ ತುಂಬಾ.
ಎಲ್ಲ ವೇದಗಳನ್ನು ತಿಳಿಬೇಕಾದ್ರೆ ನಾನು. ಈಗ ಒಂದು ಸಂಸ್ಥೆ ಉಂಟು, ಆ ಸಂಸ್ಥೆ ಅವರೆಂತ ಅಂದ್ರೆ ಅವರು ಹೇಳುವಂತದ್ದು ಯಜ್ಞ ಮಾಡ್ಬೇಕಂತ, ಅವರ ಗೋಲೆ ಅದು. ಪ್ರಭುಪಾದವರನ್ನು ಈ ಕೋಲ್ಕತ್ತಾದಲ್ಲಿ ಖಂಡನೆ ಮಾಡಿದ್ದಾರೆ, ಅಂದ್ರೆ ಡಿಫೀಟ್ ಮಾಡಿದ್ದಾರೆ ಮಾತಲ್ಲಿ. ಅವ್ರು ಹೇಳುವಂಥದ್ದು ವೇದ ಹೇಳ್ತಾರೆ, ವೇದದಲ್ಲಿ ನಾವು ಯಜ್ಞ ಮಾಡ್ಬೇಕು, ಯಜ್ಞ 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 ಅಂತ ಯಾಗ ಮಾಡ್ತಾರೆ ಅವರು. ಆದ್ರೆ ಕೃಷ್ಣ ಅಂತ ಹೇಳ್ತಾನೆ, ಎಲ್ಲಾ ವೇದಗಳನ್ನು ತಿಳಿಯಬೇಕಾದವನು ನಾನು. ವೇದಾಂತ ಕರ್ತು ನಾನು, ವೇದಾಂತ ಕರ್ತ ಯಾರು ನಾನು, ವೇದಗಳನ್ನು ತಿಳಿದವನು ನಾನು, ಇದು ಅವರಿಗೆ ಗೊತ್ತಿಲ್ಲ. ಇದನ್ನು ಹೇಳಿದ್ರೆ ನಾವು ಇದನ್ನು ಭಗವದ್ ನಂಬುದಿಲ್ಲ ಅಂತ ಹೇಳ್ತಾರೆ. ಎಂತ ಮಾಡೋದಂತ ಅವರಿಗೆ, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಕೃಷ್ಣ ಅಂತ ಹೇಳ್ತಾನೆ, ವೇದಗಳಿಂದ ತಿಳಿಯಬೇಕಾದವನು ಕೃಷ್ಣ, ವೇದಾಂತ ಕರ್ತ ಕೃಷ್ಣ, ವೇದಗಳನ್ನು ತಿಳಿದವನು ಕೃಷ್ಣ. ಹಾಗೆ ಈ ಶ್ಲೋಕ ತುಂಬಾ ಇಂಪಾರ್ಟೆಂಟ್. ನಾವು ಯಾರೇ ಇವರನ್ನು ಈ ಶ್ಲೋಕದಲ್ಲಿ ಡಿಫೀಟ್ ಮಾಡ್ಬೋದು. ಕೃಷ್ಣ ಹೇಳ್ತಾರೆ, ಕೃಷ್ಣ ಎಸ್ ಅಥಾರಿಟಿ, ಕೃಷ್ಣನ ಮಾತಿದು. ಈಗ ನಾವು ಹೇಳ್ತೇವಲ್ಲ, ನಿನ್ನ ಮಾತು ಅಂತ ವೇದವಾಕ್ಯವ ಅಂತ. ಕೃಷ್ಣನ ಮಾತು ವೇದವಾಕ್ಯ, ಅದು ಹೈಯೆಸ್ಟ್ ಟ್ರೂತ್. ಎಸ್. ಶ್ಲೋಕ 16. ದಾವೌ ಇಮ ಪುರುಷ ಲೋಕೆ ಕ್ಷರ ಕ್ಷಾಕ್ಷರ ಏವ ಚ ಕ್ಷರ ಸರ್ವಾಣಿ ಭೂತಾನಿ ಭೂತಸ್ಥೋ ಅಕ್ಷರ ಉಚ್ಯತೆ. ಪುರುಷರ 2 ವರ್ಗಗಳು, ಕ್ಷರರು ಮತ್ತು ಅಕ್ಷರರು. ಈ 5 ಜಗತ್ತಿನಲ್ಲಿ ಎಲ್ಲಾ ಜೀವಿಗಳು ಕ್ಷರ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಎಲ್ಲಾ ಜೀವಿಗಳು ಅಕ್ಷರ. ಭೌತಿಕ ಜಗತ್ತಿನಲ್ಲಿ ಎಲ್ಲರೂ ಕ್ಷರ, ಅಂದ್ರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅಕ್ಷರ. ಕ್ಷರ ಅಂದ್ರೆ ಪತನಗೊಳ್ಳುವ, ಅಕ್ಷರ ಅಂದ್ರೆ ಪತನಗೊಳ್ಳುವುದಿಲ್ಲ. ಎಸ್. ಶ್ಲೋಕ 17. ಉತ್ತಮ ಪುರುಷಸ್ತು ಅನ್ಯ ಪರಮಾತ್ಮೇತಿ ಉದಾಹೃತ ಯೋ ಲೋಕತ್ರಯಂ ಆವಿಶ್ಯ ವಿವರ್ತಿ ಅವ್ಯಯ ಈಶ್ವರ. ಇವರಿಬ್ಬರಲ್ಲದೆ ಅತ್ಯುತ್ತಮವಾದ ಜೀವಂತ ವ್ಯಕ್ತಿಯಾದ ಪರಮಾತ್ಮ ಸ್ವತಃ ಅವಿನಾಶಿ. ನೋಡಿ, ಕೃಷ್ಣ ನಾಶವಾಗದ, ಅವ ಅವಿನಾಶಿ. ಅವನು 3 ಜಗಗಳನ್ನು ಪ್ರಯೋಗಿಸಿದ್ದಾನೆ ಮತ್ತು ಅವುಗಳನ್ನು ಪಾಲನೆ ಮಾಡ್ತಾನೆ. ಯಾರು? ಕೃಷ್ಣ ಪರಮಾತ್ಮ. ಶ್ಲೋಕ 18. ಯಸ್ಮಾಕ್ಷರಂ ಅತಿತೋಹಂ ಅಕ್ಷರದ ಅಪಿಚೋತ್ತಮ ಅಥೋ ಅಸ್ಮಿ ಲೋಕೆ ವೇದೇ ಚ ಪ್ರತಿತಾ ಪುರುಷೋತ್ತಮ. ನಾನು ಕ್ಷರ ಮತ್ತು ಅಕ್ಷರ ಅತೀತ. ನೋಡಿ, ಈ ಭೌತಿಕ ಲೋಕದಲ್ಲಿರುವವರು ಕ್ಷರರು, ಆಧ್ಯಾತ್ಮ ಅಕ್ಷರರು. ಕೃಷ್ಣ ಅವರಿಗಂತೂ ಅತೀತ ಅಂತೆ ಮತ್ತು ಅತ್ಯುತ್ತಮನು. ಆದ್ರಿಂದ ಪ್ರಪಂಚ ವೇದಗಳು ಪುರುಷೋತ್ತಮ ಪ್ರಾರ್ಥನೆ ಮಾಡ. ಅದಕ್ಕೆ ಕೃಷ್ಣನ ಹೇಳುವುದು ಪುರುಷೋತ್ತಮ ಅಂತ. ಅವ ಉತ್ತಮ, ಅತ್ಯುತ್ತಮ. ಎಸ್. ನೋಡಿ, ಇದು ಕ್ಷೀರೋದಕ ವಿಷ್ಣು. ದೇವತೆಗಳು ಎಂತ ಸಮಸ್ಯೆ ಬಂದ್ರೆ ಸೀದಾ ಅಲ್ಲಿ ಹೋಗುವಂಥದ್ದು. ಅದು ಕೂಡ ದೇವತೆಗಳ ಸಮಸ್ಯೆ ಬಂದ್ರೆ ಅವ್ರು ಬ್ರಹ್ಮನ ಹತ್ರ ಹೋಗುವಂಥದ್ದು, ಬ್ರಹ್ಮ ಕರ್ಕೊಂಡು ಹೋಗುವಂಥದ್ದು. ಇಂಡಿಪೆಂಡೆಂಟ್ ಆಗಿ ಅವ್ರು ಹೋಗ್ಲಿಕ್ಕಿಲ್ಲ ಅಲ್ಲಿ ಕೂಡ. ಅಂಥದ್ದೆಲ್ಲ ಉಂಟು. ಎಸ್. ಶ್ಲೋಕ 19. ಯೋ ಮಾಮೇವಂ ಅಸಮ್ಮೂಢೋ ಜಾನಾದಿ ಪುರುಷೋತ್ತಮ ಸ ಸರ್ವವಿದ್ ಭಜತೆ ಮಾಂ ಸರ್ವಭಾವೇನ ಭಾರತ. ಭರತ ವಂಶದ ಅರ್ಜುನನೇ, ಯಾರು ನನ್ನ ಸಂದೇಹದ ದೇವತಾ ಪರಮೇಶ್ವರ ತಿಳಿಯುತ್ತಾನೋ ಅವನು ಎಲ್ಲವನ್ನು ತಿಳಿದವನು. ಆದ್ರಿಂದ ಆತನ ಸಂಪೂರ್ಣ ಭಕ್ತಿಯಲ್ಲಿ ನಿರತನಾಗುತ್ತಾನೆ. ನೋಡಿ, ಇದು ಸಮ್ ಅಂಡ್ ಸಬ್ಸ್ಟೆನ್ಸ್. ಪ್ರಭು ಹೇಳ್ತಾರೆ, ದಿಸ್ ಈಸ್ ಅ ಸಮ್ ಅಂಡ್ ಸಬ್ಸ್ಟೆನ್ಸ್ ಆಫ್ ಕೃಷ್ಣ ಕಾನ್ಶಿಯಸ್ನೆಸ್. ಎಂತ? ಸಂದೇಹವಿಲ್ಲದೆ ದೇವೋತ್ತಮ ಪರಮೇಶ್ವರನ ತಿಳಿಯುತ್ತಾನೆ. ಪ್ರಭುಪಾದ ಸ್ಟಾರ್ಟಿಂಗ್ ಇನಿಷಿಯೇಷನ್ ಮಾಡುವಾಗ 1968 ಅಲ್ಲಿ ಪ್ರಭುಪಾದ ಕೇಳಿದ ಒಂದೇ ವಿಷಯ, ಹೂ ಇಸ್ ಕೃಷ್ಣ? ಎಲ್ಲರೂ ಹೇಳಿದ್ರು ಕೃಷ್ಣ ಇಸ್ ದ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಹೆಡ್, ದೇವೋತ್ತಮ ಪರಮೇಶ್ವರ ಕೃಷ್ಣ. ಪ್ರಭುಪಾದ ಎಂತ ಮಾಡಿದ್ರು? ಎಸ್, ಇನಿಷಿಯೇಷನ್ ಕೊಟ್ರು. ಒಂದೇ ಒಂದು ಪ್ರಶ್ನೆ ಇದೆ. ಹಾಗೆ ಪ್ರಭುಪಾದ ಹೇಳುವಂಥದ್ದು ಇದು ನಮಗೆ ಗೊತ್ತಾಗಬೇಕು. ಕೃಷ್ಣ ಎಂತ? ದೇವೋತ್ತಮ ಪರಮಪುರುಷ. ಇದನ್ನು ಯಾರು ತಿಳಿಯುತ್ತಾನೆ ಅವ ಎಲ್ಲವನ್ನು ತಿಳಿದನು. ನಮ್ಗೆ ಇದು ಇನ್ನು ಕೂಡ ತಿಳಿಯಲಿಲ್ಲ. ನಮ್ಗೆ ಡೌಟ್ ಉಂಟು ಕೃಷ್ಣನ ಮೇಲೆ, ತುಂಬಾ ಡೌಟ್ ಉಂಟಪ್ಪ. ನಾವು ಕೃಷ್ಣನ ದೇವತಮರು ಆಕ್ಸೆಪ್ಟ್ ಮಾಡಲಿಕ್ಕೆ ರೆಡಿಯೇ ಇಲ್ಲ. ಯಾಕೆ ರೆಡಿ ಇಲ್ಲ? ಯಾಕೆಂದ್ರೆ ನಮ್ಮ ಟೈಮ್ ಇನ್ನು ಕೂಡ ಬರಲಿಲ್ಲ. ಇದು ಎಂತ ಅಂದ್ರೆ ಪ್ರಭು ಹೇಳ್ತಾರೆ, ಕೃಷ್ಣ ಎಲ್ಲವನ್ನು ಕೊಡ್ತಾನೆ, ಇದನ್ನು ಕೊಡ್ಲಿಕ್ಕಿಲ್ಲ. ಕೃಷ್ಣನನ್ನು ಈ ರೀತಿ ಅರ್ಥ ಮಾಡ್ಲಿಕ್ಕೆ ಬಹುನಾಂ ಜನ್ಮನಾಂ ಅಂತೆ ಜ್ಞಾನವಾನವ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಹಮಾತ್ಮ ಸುದುರ್ಲಭ. ತುಂಬಾ ರೇರ್ ಅಂತೆ. ಹಾಗಾಗಿ
ಇದು ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಬಂದ್ರೆ ಎಸ್ ನಾವು ಭಕ್ತಿಯಲ್ಲಿ ಮುಂದೆ ಹೋಗ್ತೇವೆ. ಮತ್ತೆ ಎಂತಾಗ್ತದೆ, ಆದ್ರಿಂದ ಅವನು ಸಂಪೂರ್ಣ ಭಕ್ತಿ ಸೇವೆ ನಿರತನ ಆಗ್ತಾನೆ. ಯಾರು ಇದನ್ನು ತಿಳಿತಾನೆ ಅವನು ನಿರತ ಆಗ್ತಾನೆ, ಉಳಿದವರು ಇಲ್ಲ. ಉಳಿದವರು ಅಂತಂದ್ರೆ ಜಸ್ಟ್ ಬರ್ತಾರೆ ಹೋಗ್ತಾರೆ, ಅಂದ್ರೆ ಎಂತ ಹೇಳುವಂಥದ್ದು, ಭಕ್ತಿಗೆ ಅಂದ್ರೆ ಕ್ಲಾಸ್ ಕೇಳಲಿಕ್ಕೆ ಬರ್ತಾರೆ, ಸ್ವಲ್ಪ ಸಮಯ ಕೇಳ್ತಾರೆ, ಮತ್ತೆ ಆಯ್ತು. ಮತ್ತೆ ನೀವು ಯಾರ ನಾವು ಯಾರ ಅಂದ್ರೆ ಟಚ್ಚೇ ಇಲ್ಲ. ಆದ್ರೆ ಯಾರು ಕೃಷ್ಣನನ್ನು ಈ ರೀತಿ ಅರ್ಥ ಮಾಡಿದ್ರೆ ಮತ್ತೆ ಅವನಿಗೆ ಆಗ್ತದೆ ಎಸ್ ನಾನು ಭಕ್ತಿ ಸೇವೆಯಲ್ಲಿ ನಿರತನಾಗಬೇಕು. ಅದೇ ಅಂಡರ್ಸ್ಟ್ಯಾಂಡಿಂಗ್ ಬರುವುದಿಲ್ಲ, ಸುಲಭದಲ್ಲಿ ಬರುದಲ್ಲ ಕೃಷ್ಣ ದೇವತ ಬರುವಂಶ ಅಂತ ಬಂದ್ರೆ ಮತ್ತೆ ನಾವು ಭಕ್ತಿ ಸೇವೆಯಲ್ಲಿ ನಿರತರಾಗ್ತೇವೆ. ಎಸ್ ಶ್ಲೋಕ 20 ಇತಿ ಗುಹ್ಯತಮಂ ಶಾಸ್ತ್ರಂ ಇದಂ ಉಕ್ತಂ ಮಯಾ ನಗ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತ ಕೃತಯಸ್ ಚ ಭಾರತ. ಪಾಪರಹಿತನಾದ ಅರ್ಜುನ, ಇದು ವೇದಗಳ ಅತ್ಯಂತ ರಹಸ್ಯವಾದ ಭಾಗ. ಎಂತ? ಕೃಷ್ಣ ದೇವೋತ್ತಮ ಪರಮಪುರುಷ ಎನ್ನುವುದು ಇದು ತುಂಬಾ ಕಾನ್ಫಿಡೆನ್ಷಿಯಲ್ ವಿಷಯ. ಇದನ್ನು ಅರ್ಥ ಮಾಡಿಕೊಂಡವನು ಬುದ್ಧಿವಂತನಾಗುತ್ತಾನೆ. ಇದನ್ನು ಅರ್ಥ ಮಾಡ್ಬೇಕು, ಕೃಷ್ಣ ದೇವೋತ್ತಮ ಪರಮಪುರುಷ ಅನ್ನೋದು. ಅವನ ಎಲ್ಲ ಪರಿಪೂರ್ಣ ನೋಡಿ, ಎಲ್ಲವೂ ಮುಟ್ಟಿದೆಲ್ಲ ಕೆಲಸ ಸಕ್ಸಸ್ ಆಗ್ತದೆ. ನಾವು ಅರ್ಥ ಮಾಡ್ಬೇಕು ಕೃಷ್ಣ ದೇವೋತ್ತಮ ಪರಮಪುರುಷ ಅಂತ. ಇದಕ್ಕೆ ನಾವು ಎಂತ ಮಾಡ್ಬೇಕು? ಭಕ್ತರ ಸಂಘ ಮಾಡ್ಬೇಕು, ಕಾನ್ಸ್ಟೆಂಟ್ ಆಗಿ ಕೇಳ್ತಾ ಇರ್ಬೇಕು, ಈ ಕ್ಲಾಸ್ ಅನ್ನು ಬಿಡಬಾರ್ದು. ಎಂತಾಗ್ತದೆ ಅಂದ್ರೆ ಪ್ರಭುಪಾದ ಹೇಳ್ತಾರೆ, ದ ಮೋರ್ ಯು ಲಿಸನ್ ಟು ರೇಡಿಯೋ ಯು ವಿಲ್ ಬಿ ಅಟ್ಯಾಕ್ ಟು ರೇಡಿಯೋ. ಆ ಟೈಮಲ್ಲಿ ರೇಡಿಯೋ ಇತ್ತು, ಟಿವಿ ಎಲ್ಲ ಇರಲಿಲ್ಲ. ಅದಕ್ಕೆ ಪ್ರಭುಪಾದ ಜನರಲ್ ಅಂತಂದ್ರೆ ಈಗೆಲ್ಲ ರೇಡಿಯೋವನ್ನು 70s ಅಲ್ಲಿ ಈಗ ಕಿವಿಗೆಲ್ಲ ಇಡ್ತಾ ಇದ್ರು, ಕಮೆಂಟ್ರಿ ಎಲ್ಲ ಕೊಡುವಂಥದ್ದು ಬೇರೆ ಎಲ್ಲ. ಹಾಗಾಗಿ ಮೋರ್ ಯು ಅಡಿಕ್ಟ್ ಟು ರೇಡಿಯೋ ಇವು ಎಂತಾಗ್ತದೆ, ಅದರ ವಿಷಯ ಎಲ್ಲ ನಿಮ್ಗೆ ಗೊತ್ತಾಗ್ತದೆ. ಅದೇ ರೀತಿ ಮೋರ್ ಯು ಅಡಿಕ್ಟ್ ಟು ಶ್ರವಣ ಕೃಷ್ಣ ಬಗ್ಗೆ ಗೊತ್ತಾಗ್ತದೆ. ನಾವು ಅಡಿಕ್ಟ್ ಆಗ್ಬೇಕು. ಎಸ್ ಕ್ಲಾಸ್ ಆಗುವಾಗ ನಾವು ಎಂತಂದ್ರೆ ಕಿವಿ ಎಲ್ಲ ದೊಡ್ಡದಾಗ್ಬೇಕು, ದೊಡ್ಡದಾಗ್ಬೇಕು. ಎಸ್ ಕೇಳುವ, ಕೃಷ್ಣನ ಬಗ್ಗೆ ಕೇಳುವ, ಈ ರೀತಿ ಬರ್ಬೇಕು ನಮ್ಮ ಮನಸ್ಸು. ಎಂತಾಗ್ತದೆ ಮತ್ತೆ ಅವ ಬುದ್ಧಿವಂತನಾಗುತ್ತಾನೆ ಅಂತೆ, ಅವನ ಎಲ್ಲ ಪ್ರಯತ್ನಗಳು ಪರಿಪೂರ್ಣವಾಗುತ್ತವೆ. ಎಸ್ ಕೃಷ್ಣ ಚೈತನ್ಯ. ಎಸ್ ಯಾರ ಪ್ರಶ್ನೆದಲ್ಲಿ ಕೇಳ್ಬೋದು.